ವಿದ್ಯು ಎಂದೆಂದಿಗೂ ನಿಮ್ಮೊಂದಿಗೆ ನಾನು ರಾಮದಾಸ್. ಮತ್ತೆ ಲಾಕ್ಡೌನ್ ಅನ್ನು ಮುಂದುವರಿಸುವ ಸಂದರ್ಭದಲ್ಲಿ ಸರ್ಕಾರ ಕೆಲವೊಂದು ಪ್ಯಾಕೇಜ್ಗಳನ್ನು ಮತ್ತೆ ಘೋಷಣೆ ಮಾಡಿದೆ. ಹೌದು, ನಾನು ಯಾವ ರೀತಿಯಲ್ಲಿ ನಿರೀಕ್ಷೆ ಮಾಡಿದ್ದೆ, ಸಾಮುದಾಯಿಕವಾಗಿ ರೊತ್ತಿಗೆ ಅನುಗುಣವಾಗಿ ಅದು ಮತ್ತೆ ವಿಂಗಡಿಸಿದೆ. ಸುಮಾರು 500 ಕೋಟಿಗೂ ಮಿಕ್ಕಿದ ಹಣವನ್ನು ಅದಕ್ಕೋಸ್ಕರ ಇಟ್ಟಿದೆ. ಈ ಸಂದರ್ಭದಲ್ಲಿ ಮತ್ತೆ ಪ್ರಶ್ನೆ ಅಂದರೆ, ಈಗಲೂ ಬಹಳ ಈಗ ಈ ಒಂದು ಪ್ಯಾಕೇಜ್ ನೋಡುವಾಗ ಬಹಳ ಒಂದು ದೊಡ್ಡ ಸಂಖ್ಯೆಯ ಜನರಿಗೆ ಇದು ದೊರಕಿದೆ ಅಂತಲೇ ಹೇಳ್ಬೋದಾಗಿದೆ. ನೋಡಬೇಕಾದ್ರೆ ಶಿಕ್ಷಕರಿಗೆ, ಇನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವವರಿಗೆ, ಈಗ ಯಾರನ್ನೆಲ್ಲ ಕಳೆದ ಬಾರಿ ಬಿಡಲಾಗಿತ್ತು ಅವರೆಲ್ಲ ಈಗ ಸೇರಿಸಲಾಗಿದೆ. ಅಂದರೆ ಒಂದಷ್ಟು ದೊಡ್ಡ ಧ್ವನಿಗಳು ಬಂದವು, ಒಂದು ದೊಡ್ಡ ಪ್ರತಿಭಟನೆಗಳು ವ್ಯಕ್ತವಾದವು ಸೋಷಿಯಲ್ ಮೀಡಿಯಾದಲ್ಲಿ. ನಮಗ್ಯಾಕೆ ಕೊಡಲಿಲ್ಲ ಅನ್ನುವಂಥ ಒಂದು ಬೇಡಿಕೆಯನ್ನು, ಒತ್ತಡವನ್ನು ಸರ್ಕಾರದ ಮೇಲೆ ತಂದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳೇನು ಘೋಷಿಸಿದ್ದಾರೆ. ಆದರೆ ಜೊತೆಯಲ್ಲೇ ಜನರಿಗೆ ಕಳೆದ ಬಾರಿ ಆದಂತೆ ಈ ಬಾರಿ ಆಗದೆ ಇರಲಿ, ಯಾರಿಗೆಲ್ಲ ಘೋಷಣೆ ಮಾಡಿದ್ದೀರೋ ಅವರಿಗೆಲ್ಲ ಅದು ಸಿಗುವಂತೆ ಆಗಲಿ ಅನ್ನುವಂಥ ಹಾರೈಕೆಯನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಅದು ಬರಬಹುದು, ಬರಲೇಬೇಕು ಅನ್ನುವಂಥ ಆಶಯವನ್ನು ನಾವು ಕೂಡ ಇಟ್ಟುಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಇವತ್ತು ಬಹಳ ಒಂದಷ್ಟು ಗೊಂದಲದ ಹೇಳಿಕೆಗಳು. ಒಂದೊಮ್ಮೆ ಕಳೆದ ಬಾರಿ ಕೂಡ ಹೀಗೆ ಆಗಿತ್ತು, ಶಾಲೆಯನ್ನು ಆರಂಭಿಸಬೇಕು, ಬೇಡ, ಬೇಕು ಅಂತನ್ನುವಂಥದ್ದು. ಒಂದೆಡೆಯಲ್ಲಿ ಈ ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ, ಇನ್ನೇನು ಸ್ವಲ್ಪ ಕಡಿಮೆ ಆಗ್ತಿದ್ರು, ಮರಣದ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ 2ನೇ ಅಲೆ ಆಯಿತು, ಇನ್ನು 3ನೇ ಅಲೆ ಬರ್ತಾ ಇದೆ ಅಂತ ಹೇಳುವಂಥದ್ದು. ಸೊ ಇದೆಲ್ಲ ಆಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಇನ್ನು ಪರೀಕ್ಷೆಗಳನ್ನು ನಡೆಸಬೇಕು ಅಂತ ಸರ್ಕಾರ ಒಂದಷ್ಟು ಘೋಷಣೆಗಳನ್ನು ಮಾಡಿರುವುದು, ಇದು ಮತ್ತೆ ಗೊಂದಲವನ್ನು ಈಡು ಮಾಡಿರುವಂಥದ್ದು ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರಕ್ಕೂ ಕೂಡ ಸಾಧ್ಯ ಆಗದೇ ಇರುವುದು, ಇದು ನಾವು ನೋಡ್ತಾ ಇದ್ದೇವೆ. ಈ ಪಕ್ಕದ ಕೇರಳದಲ್ಲಿ ನಾವು ನೋಡಬೇಕಿದ್ರೆ ಅಲ್ಲಿನ ಸರ್ಕಾರ ಈಗಾಗಲೇ ಆನ್ಲೈನ್ ಶಿಕ್ಷಣವನ್ನು ಅದು ಆರಂಭಿಸಿದೆ, ಶಾಲೆಗಳನ್ನು ಓಪನ್ ಮಾಡಿದ್ರೆ ಆನ್ಲೈನ್ ಶಿಕ್ಷಣವನ್ನು ಅದು ಆರಂಭ ಮಾಡಿದೆ. ಆದರೆ ಇನ್ನೂ ಕೂಡ ಕರ್ನಾಟಕದಲ್ಲಿ ನಮಗೆ ಮಕ್ಕಳ ಓದುವಿಗೆ ಸಂಬಂಧಪಟ್ಟ ಹಾಗೆ ಅವರ ಶಾಲೆಯ ಆರಂಭದ ಬಗ್ಗೆ, ಆನ್ಲೈನೋ ಆಫ್ಲೈನೋ, ಇದರ ಬಗ್ಗೆ ಸ್ಪಷ್ಟವಾದಂಥ ನಿರ್ಧಾರಗಳನ್ನು ತಳಿಲಿಕ್ಕೆ ಇನ್ನೂ ಕೂಡ ಶಿಕ್ಷಣ ತಜ್ಞರ ಜೊತೆಗೂ ಕೂಡ ಅದನ್ನು ಚರ್ಚೆ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಸರ್ಕಾರ ಹೋಗ್ತಾ ಇಲ್ಲ ಅಂತ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಮಕ್ಕಳ ಮನಸ್ಸು ಬಹಳ ಅದು ಅಂದರೆ ಅವರಿಗೆ ಅವ್ರದ್ದೇ ಲೋಕವನ್ನು ಸೃಷ್ಟಿ ಮಾಡಬೇಕು. ಹೌದು, ಮಾನಸಿಕವಾಗಿ ಗಟ್ಟಿ ಇರುವಂಥ ಮಕ್ಕಳೇನೋ ಹೌದು, ಆದರೆ ಭಿನ್ನ ಸಾಮರ್ಥ್ಯದ ಮಕ್ಕಳು, ಅವರು ಈಗಾಗಲೇ ಅವರ ಶಾಲೆಗಳು ಕೂಡ ಮುಚ್ಚಿದ್ದಾವೆ. ಸೊ ಅವರಿಗೂ ಒಂದು ಶಾಲೆ ಇದೆ ಅಂತ ಅನ್ನುವಂಥದ್ದು. ಆ ಶಾಲೆ ಸರ್ಕಾರದ ಮಟ್ಟದಲ್ಲಿ ಈಗ ಯಾವ ರೀತಿಯ ಗಣನೆಯಲ್ಲಿದೆ, ಕೋವಿಡ್-19ನ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಆ ಮಕ್ಕಳು ಹೇಗಿದ್ದಾರೆ, ಇದೆಲ್ಲವನ್ನು ಚರ್ಚೆ ಮಾಡೋಣ. ಆ ಒಂದು ಕ್ಷೇತ್ರದ ಬಗ್ಗೆ ಕೂಡ ನಾವು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಜೊತೆ ಮಂಗಳೂರಿನ ಸಾನ್ನಿಧ್ಯ ವಸತಿ ಶಾಲೆಯ ಆಡಳಿತಾಧಿಕಾರಿಯವರಾದಂಥ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೋವಿಡ್-19 ಈ ಒಂದು ಲಾಕ್ಡೌನ್ ಆಗುವ ಸಂದರ್ಭದಲ್ಲಿ ಎಲ್ಲರನ್ನೂ, ಅಂದರೆ ಶಿಕ್ಷಣ ಸಂಸ್ಥೆಗಳೆಲ್ಲ ಮುಚ್ಚಬೇಕು ಅಂತ ಸರ್ಕಾರ ಆದೇಶ ಮಾಡಿತ್ತು. ತಮಗೂ ಕೂಡ ಅದೇ ಆದೇಶ ಆಗಿದೆ. ಹೇಗದು ವಸತಿ ಶಾಲೆ ಕೂಡ ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಎಲ್ಲಿದ್ದಾರೆ ಮಕ್ಕಳೀಗ? ಕೋವಿಡ್-19 ಎಂಬ ಈ ಮಹಾಮಾರಿ ಯಾವಾಗ ಅದು ಎಲ್ಲೆಲ್ಲೋ ಬೇರೆ ರಾಷ್ಟ್ರಗಳಲ್ಲೆಲ್ಲ ಇದೆ ಅಂತ ಹೇಳಿಕೊಂಡು ಬಂತು, ಆ ಬಳಿಕ ನಮ್ಮಲ್ಲಿ ಕೂಡ ಅದು ಬಂದಿದೆ, ಭಾರತಕ್ಕೆ ಕೂಡ ಬಂತು ಅಂತ ಹೇಳಿಕೊಂಡು ಆಚೆ ಈಚೆ ಎಲ್ಲ ಬಂದಿದೆ ಅಂತ ಹೇಳುವಾಗ ಮತ್ತೆ ನೋಡುವಾಗ ನಮ್ಮ ಊರಿನಲ್ಲೇ ಬಂದಿದೆ ಅಂತ ಹೇಳುವಂಥ ಪರಿಸ್ಥಿತಿ ಆಯಿತು. ಇಲ್ಲಿ ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ. 2020 ಮಾರ್ಚ್ 15 ಮತ್ತು 16 ನಮ್ಮ ದೊಡ್ಡ ಕಾರ್ಯಕ್ರಮ ಕದ್ರಿ ಉದ್ಯಾನದಲ್ಲಿ 14ನೇ ತಾರೀಕು ಒಂದು ಲಾಕ್ಡೌನ್ ಘೋಷಣೆ ಆಯಿತು. ಬಹಳ ಭ್ರಮ ನಿರಸನವಾಯಿತು. ನಾವು ಎಣಿಸಲಿಲ್ಲ. ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಸೆಲ್ವಮಣಿಯವರನ್ನ ಕೇಳಿದೆ, ಸರ್ ಹೀಗೀಗ ಆಗಿದೆ, ಹೇಗೆ ಕಾರ್ಯಕ್ರಮ ಮಾಡಬಹುದಾ ಸರ್ ಅಂತ ಹೇಳಿಕೊಂಡು. ಅವರು ಒಂದು ಮಾತು ಹೇಳಿದರು, ನೀವು ಮಾಡ್ಬೋದು, ನಾಳೆ ಅಲ್ಲಿ ಯಾರಾದರೂ ಪಾಸಿಟಿವ್ ಇದ್ದವರು ಬಂದರೆ ನಿಮ್ಗೆಲ್ಲರಿಗೂ ಕೂಡ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ನಾವು ಕಾರ್ಯಕ್ರಮವನ್ನು ಅಂದಿನಿಂದ ಕ್ಯಾನ್ಸಲ್ ಮಾಡಿದೆವು. 21ಕ್ಕೆ ಜನತಾ ಕರ್ಫ್ಯೂ ಆದಾಗ
ಅದಕ್ಕಿಂತ ಮುಂಚಿತವಾಗಿಯೇ ಮಕ್ಕಳನ್ನೆಲ್ಲ ಕಳಿಸಲು ಪ್ರಾರಂಭಿಸಿದೆವು. ಅಂದಿನಿಂದ ಇಂದಿನವರೆಗೂ ಸಂಸ್ಥೆ ಮುಚ್ಚಿಕೊಂಡಿದೆ. ಸಂಸ್ಥೆ ಮುಚ್ಚಿಕೊಂಡಿದೆ. ಹೌದು. ಈ ನಡುವೆ ಕೆಲವು ಲಾಕ್ಡೌನ್ ಕಳೆದ ಬಾರಿ ಹೌದು, ಅಲ್ಲಿಂದ ಎಲ್ಲ ಆಕ್ಟಿವ್ ಆಗಿತ್ತು. ಆದರೂ ನೋಡಿ, ಈ ಶಿಕ್ಷಣ ಇಲಾಖೆ ಒಂದು ನಿರ್ದೇಶನ ನೀಡಿತ್ತು, ಶಾಲೆಗಳನ್ನು ತೆರೆಯಬಹುದು ಅಂತ ಹೇಳಿಕೊಂಡು. ಅಲ್ಲಿ ಆನ್ಲೈನ್ ಶಿಕ್ಷಣ, ನಮ್ಮಲ್ಲಿ ಆನ್ಲೈನ್ ಶಿಕ್ಷಣ ನಡೆಯುವುದಿಲ್ಲ ಸರ್, ನಡೆಯುವುದಿಲ್ಲ. ಭಿನ್ನ ಸಾಮರ್ಥ್ಯದ ಮಕ್ಕಳು ನಮ್ಮಲ್ಲಿ ಆಗುದಿಲ್ಲ. ವಿಶೇಷವಾಗಿ ತಾವುಗಳು ಜೊತೆಯಲ್ಲೇ ಇರಬೇಕು. ಹೌದು, ಅಲ್ಲಿ ನಮ್ಮ ಶಿಕ್ಷಣ ಪದ್ಧತಿಯೇ ಬೇರೆ. ಇದು ವಿಶೇಷ ಶಿಕ್ಷಣ ಅಂತ ಹೇಳ್ತೇವೆ. ವಿಶೇಷ ಸಾಮಾನ್ಯ ಶಾಲೆಗಳ ಮೇನ್ ಸ್ಟ್ರೀಮ್ ಅಂತ ಹೇಳ್ತೇವೆ, ಅಲ್ಲಿಯ ಶಿಕ್ಷಣ ಪದ್ಧತಿಯೇ ಬೇರೆ. ಈಗಿರುವಾಗ ನಮಗೆ ಈ ರೀತಿಯ ಆನ್ಲೈನ್ ಶಿಕ್ಷಣ ಸಾಧ್ಯ ಇಲ್ಲ. ಮುಚ್ಚಬೇಕು ಅಂತ ಹೇಳಿದಾಗ ನಮಗೆ ಮತ್ತೆ ಅದರಿಂದ ನಮಗಾಗ್ಲಿ ಮಕ್ಕಳಿಗಾಗ್ಲಿ ಹೆತ್ತವರಿಗಾಗ್ಲಿ ತೊಂದರೆ ಆಗಬಾರದು ಎಂಬ ದೃಷ್ಟಿಯಿಂದ ನಾವೊಂದು ನಿರ್ಧಾರ ತೆಗೆದುಕೊಂಡು, ನಮ್ಮ ಟ್ರಸ್ಟ್ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಮಕ್ಕಳನ್ನೆಲ್ಲ ಕಳಿಸಿಬಿಟ್ಟಿವಿ. ಆ ಬಳಿಕ ಶಾಲೆ ತೆರೆಯಬಹುದು ಅಂತ ಆಯ್ತು. 5ನೇ ಕ್ಲಾಸ್ 6ನೇ ಕ್ಲಾಸ್ 5ನೇ ಕ್ಲಾಸ್ ಬಿಟ್ಟು 6, 7 ಇದರಿಂದ ನಂತರ ತೆರೆಯಬಹುದು, 10, 12ರವರೆಗೆ ತೆರೆಯಬಹುದು ಅಂತ ಆದಾಗ ಆ ಸಂಖ್ಯೆ ಕಡಿಮೆ ಆಗಿತ್ತು. ಇಲ್ಲಿ ಈ ಕೋವಿಡ್ನಿಂದ ಪೀಡಿತರಾದ ಸಂಖ್ಯೆ ಕಡಿಮೆ ಆದಾಗ ನಾನು ಒಂದು ನಮ್ಮ ಡೈರೆಕ್ಟರ್ಗೆ ಕೇಳಿದೆ, ಶಶಿಕಲಾ ಜೊಲ್ಲೆ ಅವರಿಗೂ ಒಂದು ಪತ್ರವನ್ನ ಬರೆದೆ, ಶಾಲೆ ಆರಂಭಿಸಲು ಯಾರಿಗೆ ಮೈಲ್ಡ್ ಮತ್ತು ಮಾಡರೇಟ್ ಇರುವವರಿಗೆ ಸಂಸ್ಥೆ ಪ್ರಾರಂಭಿಸಲಿಕ್ಕೆ ಒಂದು ಅನುಮತಿ ಕೊಡಿ, ಬುದ್ಧಿಮಾಂದ್ಯರ ಕ್ಷೇತ್ರ. ಅವರು ಇವರಿಗೆ ಕೊಟ್ಟಿದ್ರು, ಇಯರಿಂಗ್ ಇಂಪೇರ್ಡ್ ಅಂದ್ರೆ ಶ್ರವಣ ದೋಷ ಇರುವವರಿಗೆ ಮತ್ತೆ ದೃಷ್ಟಿ ದೋಷ ಇರುವವರಿಗೆಲ್ಲ ಆರ್ಡರ್ ಕೊಟ್ಟರು, ಆದೇಶ ಕೊಟ್ಟರು. ಬಟ್ ನಮ್ಮ ಬುದ್ಧಿಮಾಂದ್ಯತೆ ವಿಭಾಗದಲ್ಲಿ ಆದೇಶ ಬರಲಿಲ್ಲ. ಆಗ ನಾನು ಹೇಳಿದೆ ಅವರಿಗೆ, ಅದರಲ್ಲೂ ಸಿವಿಯರ್ಲಿ ರಿಟಾರ್ಡೆಡ್, ಪ್ರೊಫೌಂಡ್ಲಿ ರಿಟಾರ್ಡೆಡ್ ಬೇಡ, ಮೈಲ್ಡ್ ಮತ್ತು ಮಾಡರೇಟ್ ಇರುವವರಿಗೆ ಆರಂಭ ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರೆ ಅಲ್ಲಿಂದ ಆದೇಶ ಬರಲೇ ಇಲ್ಲ. ಈ ಮಧ್ಯೆ 2ನೇ ಅಲೆ ಬಂತು. ಈಗಂತೂ ಬಹಳ ಸರಿಗೆ. ಈ ಸಂದರ್ಭದಲ್ಲಿ ಮಕ್ಕಳು ಅವರ ಮನೆಯಲ್ಲಿದ್ದಾರೆ. ಆ ಮಕ್ಕಳಿಗೆ ಶಿಕ್ಷಣ ಮಾತ್ರ ಅಲ್ಲ, ಅವರ ಬೆಳವಣಿಗೆಯ ಮೇಲೂ ಕೂಡ ಈ ನಿಮ್ಮ ಶಾಲೆಗಳು ಅಂದರೆ ಅದು ಬಹಳ ಒಂದು ಮುತುವರ್ಜಿ ಮತ್ತು ಮಹತ್ವ ಇದೆ ಅದಕ್ಕೆ. ಯಾಕಂದರೆ ಮನೆಯಲ್ಲೇ ಇದ್ದರೆ ಅವರ ಬೆಳವಣಿಗೆ ಕೂಡ ಅದು ಬಹಳ ಕಷ್ಟದಾಯಕ. ಮನೆಯವರಿಗೂ ಕೂಡ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಚಟುವಟಿಕೆಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಆಗುದಿಲ್ಲ ಸರ್. ಇದೀಗ ಕಷ್ಟ ಅಲ್ವಾ ಮಕ್ಕಳ ಬೆಳವಣಿಗೆ ಮೇಲೆ, ಆ ಮಕ್ಕಳ ಬೆಳವಣಿಗೆ ಮೇಲೆ ತುಂಬ ತೊಂದರೆ. ಯಾಕೆಂತ ಹೇಳಿದ್ರೆ ಇಲ್ಲಿ 2 ವಿಭಾಗದ ಹೆತ್ತವರು ಇರ್ತಾರೆ. ಒಬ್ರು ಒಂದು ಈ ಮಗುವಿನ ಬಗ್ಗೆ ಹೇಳುದಾದ್ರೆ, ಮಗು ಜನಿಸಿದಾಗ ನನಗೆ ಯಾಕೆ ಎಂಬುದು ಪ್ರಶ್ನೆ, ನಾನು ಏನು ಮಾಡಬೇಕು ಎನ್ನುವ ಒಂದು ವಿಚಾರ ಕೆಲವು ಹೆತ್ತವರಲ್ಲಿ ಬರೋಲ್ಲ. ಕರೆಕ್ಟ್. ಇನ್ನು ಕೆಲವರು ನಾನು ಏನಾದ್ರೂ ಮಾಡಬೇಕು, ಇವನನ್ನು ಒಂದು ಸಾಮಾನ್ಯ ಮಟ್ಟಕ್ಕೆ ತರಲಿಕ್ಕೆ ನಾನೊಂದು ಪ್ರಯತ್ನ ಮಾಡಬೇಕು, ಇವನನ್ನು ಅಥವಾ ಇವಳನ್ನು ಸಾಮಾನ್ಯ ಮಟ್ಟಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಬೇಕೆನ್ನತಕ್ಕಂಥ ಹೆತ್ತವರಿರ್ತಾರೆ. ಇನ್ನು ಓವರ್ ಪ್ಯಾಂಪರ್, ಅಯ್ಯೋ ಅವನಿಗೆ ಏನು ಗೊತ್ತಿಲ್ಲ, ಅವನು ಅಸೌಖ್ಯ, ಅವನಲ್ಲಿ ತೊಂದರೆ ಇದೆ, ಅವನಲ್ಲಿ ಈ ರೀತಿ ಇದೆ ಅಂತ ಒಂದು ಭಾವನೆಯಿಂದ ಅವನ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಹೋಗುವುದು. ಇಲ್ಲಿ ಅರ್ಲಿ ಇಂಟರ್ವೆನ್ಷನ್, ಅರ್ಲಿ ಐಡೆಂಟಿಫಿಕೇಶನ್ ಅಂತ ಹೇಳಿದ್ರೆ ಶೀಘ್ರವಾಗಿ ಪತ್ತೆ ಹಚ್ಚುವುದು, ಅದಕ್ಕೆ ಬೇಕಾದಂತ ಒಂದು ಏನು ತರಬೇತಿಯ ಕಾರ್ಯಕ್ರಮಗಳಿದೆ ಆ ತರಬೇತಿ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಇಂಥ ಮಕ್ಕಳನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಖಂಡಿತ ಸಾಧ್ಯ ಇದೆ. ಇದು ಶಿಕ್ಷಣಕ್ಕಿಂತಲೂ ಅವರಲ್ಲಿ ಒಂದು ಸರ್ವೋತ್ತಮುಖ ಅಭಿವೃದ್ಧಿ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು. ಮಕ್ಕಳಲ್ಲಿ ದೈಹಿಕವಾದ ತೊಂದರೆ ಇರಬಹುದು, ಈಗ ಮಲ್ಟಿಪಲ್ ಡಿಸೇಬಿಲಿಟಿ ಅಂತ ಹೇಳ್ತೀವಿ, ಬುದ್ಧಿಮಾಂದ್ಯತೆಯ ಜೊತೆಗೆ ದೈಹಿಕ ವಿಕಲತೆ ಕೂಡ ಇರಬಹುದು. ಇಂಥವರನ್ನ ನಾವು ತರಬೇತಿ ಮಾಡಲಿಕ್ಕೆ ತುಂಬಾ ತುಂಬಾ ಹೆಣಗಬೇಕಾಗ್ತದೆ. ಇಲ್ಲಿ ನಿಜ ಒಂದು ಮಾತು ಹೇಳ್ತೀನಿ ನಿಮ್ಗೆ, ಒಂದು ಪೇರೆಂಟ್ಸ್ ನಮ್ಮಲ್ಲಿ ಒಂದು ಮಗು ನಡೀಲಿಕ್ಕೆ ಆಗದ ಒಂದು ಮಗುವನ್ನ ತಕೊಂಡು ಬಂದ್ರು. ಅವನಲ್ಲಿ ಬಹಳಷ್ಟು ವರ್ತನೆಯ ಸಮಸ್ಯೆಗಳಿತ್ತು. ಆ ಮಗು ನಡೆದಾಗ ಅವರ ಕಣ್ಣಲ್ಲಿ ಒಂದು ಬಂದಂತ ನೀರು, ಅವರಿಗೆ ಒಂದು ಆನಂದ ಆದದ್ದು, ಅದು ನೋಡುವಾಗ ನಮಗೊಂದು ಸಂತೋಷ ಆಗ್ತದೆ. ನಿಜ ಹೇಳ್ತೇನೆ ರಮೇಶ್ ಅಣ್ಣ, ನಾವು ಏನು ಮಾಡಿಲ್ಲ. ನಾವು ಏನು ಮಾಡೋದು, ಈ ಮಕ್ಕಳನ್ನ ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡೋದು, ಅಷ್ಟು ನಮ್ಗೆ ಬೇಕು. ಅವ ಸಮಾಜದಲ್ಲಿ ಸೇರಿಕೊಳ್ಬೇಕು. ಸಾಮಾಜಿಕ ಒಂದು ಎನ್ವೈರ್ಮೆಂಟ್, ಸೋಷಿಯಲ್ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ, ಇದರಲ್ಲಿ ಅವರು ಸೇರಿಕೊಂಡು, ಅವನು ಅಥವಾ ಅವಳು ಸೇರಿಕೊಂಡು ಕಾರ್ಯನಿರ್ವಹಿಸಿದಂತಾದರೆ ಆ ಹೆತ್ತವರಿಗೆ ಬಹಳ ತೃಪ್ತಿ. ಆದರೆ ಈ ಕೋವಿಡ್ನಂಥ ಒಂದು ಮಾರಕ ರೋಗ ನಮ್ಮ ಮಕ್ಕಳಿಗೆ ಒಂದು ದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ, ಅವರ ಫ್ಯಾಮಿಲಿಗೂ ಅವರಿಗೂ. ಅಲ್ಲ, ಸಹಜವಾಗಿರುವಂಥ ಮಕ್ಕಳನ್ನೇ ಮನೆಯಲ್ಲಿ ಇರಿಸಿಕೊಂಡು ಏನು ಮಾಡೋದಪ್ಪ ಅಂತ ಪೋಷಕರಿರ್ತಾರೆ. ಅವರನ್ನೇ ನೋಡೋದು ಬಹಳ ಒಂದು, ಅಂದರೆ ಅವ್ರಿಗೆ ಏನು ಕೊಡಬೇಕು ಅಂತ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ ತುಂಬ ಏನು ಮಾಡಬೇಕು ಇವರಿಗೆ ಅಂತ ಅನ್ನುವಂಥ ಮಟ್ಟಿಗೆ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಈಗ
ನೀವೇ ಹೇಳ್ತೀರಿ ಆನ್ಲೈನ್ ಅವರಿಗೆ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂಥದ್ರಲ್ಲೂ ಹೆತ್ತವರು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಮಗುವಿನ ಬೆಳವಣಿಗೆ ಮೇಲೆ ಅಲ್ಲಿ ಎಲ್ಲೋ ಒಂದು ನೀವು ಕಡೆ ಒಂದು ರಿಕ್ವೆಸ್ಟ್ ಮಾಡುವಾಗ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು, ಒಂದು ತಜ್ಞರುಗಳ ಜೊತೆ ಕೂತ್ಕೊಂಡು ಈ ಮಕ್ಕಳು ಅಂದರೆ ಸರ್ಕಾರದ ಮಟ್ಟದಲ್ಲಿ ಈ ಬಗೆಗೆ ಒಂದು ಪಕ್ಕಾ ಒಂದು ಚಿಂತನೆಗಳು ಇಲ್ಲವಾ? ಇದು ಬೇಕು, ಇಂಥ ಮಕ್ಕಳಿದ್ದಾರೆ, ಇವ್ರ ಮನೆಯಲ್ಲೇ ಇದ್ದಾರೆ, ಇವ್ರಿಗೇನು ಮಾಡಬೇಕು, ಒಂದು ಚಿಂತನೆ ನಿಮ್ಮಂಥವರಿಂದ ಕೇಳೋದು ಅಲ್ಲ. ನಾವು ಈ ಫೀಲ್ಡಲ್ಲಿ ಸುಮಾರು 40 ವರ್ಷ ಆಯಿತು. ನನ್ನದು ಒಂದು ಆಸೆ ಇತ್ತು, ಏನು ಅಂತ ಹೇಳಿದರೆ ಈ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳ್ತಾರೆ. ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳಿ ಕೆಲವಿಂಥ ಮಕ್ಕಳನ್ನು ಸಾಮಾನ್ಯ ಶಾಲೆಗಳಲ್ಲಿ ಇರಿಸಿಕೊಂಡಿದ್ದಾರೆ. ಕರೆಕ್ಟ್, ನಾನು ಒಪ್ತೇನೆ, ಸರ್ವ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ಇಂಥದ್ದೆಲ್ಲ ಬರ್ತದೆ ಶಾಲೆಗಳು. ಈ ಮಕ್ಕಳಲ್ಲಿ ಕಲಿತಿದ್ದಾರೆ. ಇಲ್ಲಿಯವರೆಗೆ ಕೆಲವರು ಏನು ಮಾಡಿದ್ದಾರೆ ಅಂದರೆ ಶ್ಯಾಡೋ ಟೀಚರ್ಸ್, ಅಂದರೆ ಒಂದು ಮಗುವಿನ ಜೊತೆ ಒಂದು ಟೀಚರನ್ನು ಕೂಡ ನೇಮಿಸಿಕೊಂಡಿದ್ದಾರೆ. ಇಂಥದ್ದೆಲ್ಲ ನಡೀತದೆ ಈ ಸಾಮಾನ್ಯ ಶಾಲೆಗಳಲ್ಲಿ, ಇಂಥ ಮಕ್ಕಳೆಲ್ಲ ಇದ್ದಾರೆ. ಆದರೆ ಇಲ್ಲಿ ಏನು ಅಂತ ಹೇಳಿದರೆ ಈ ಮಕ್ಕಳ ಒಂದು ಶಿಕ್ಷಣ ಕ್ರಮ ಈಗ ಏನು ಅಂತ ಹೇಳಿದರೆ ಪ್ರತಿ ಒಂದು ಶಾಲೆಗಳಲ್ಲಿ ಕೂಡ ಒಂದು ಸಂಪನ್ಮೂಲ ಕೊಠಡಿ ಅಂತ ವ್ಯವಸ್ಥೆಗಳಿರಬೇಕು. ಸರ್, ಮುಂದುವರೆದು ಮಾತಾಡೋಣ. ಪಡಲಿಂದ ಸಂದೇಶ್ ಅವರು ನೇರ ಸಂಪರ್ಕದಲ್ಲಿ. ನಮಸ್ಕಾರ ಸಂದೇಶ್, ಮಾತಾಡಿ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಹಾ, ಸೌಖ್ಯ. ನಮ್ಮ ಸರ್ ವಸಂತ್ ಮಾಸ್ಟರ್ ಸಂದೇಶ್ ಕೊಟ್ಟಾರಿ ಬಾತೇರ್ನು ಅರ್ನ ಎನ್ನ ಮೆಗ್ಗೆ ಯಾಕೆ ಶಾಲೆ ಡುಪ್ಪುನ. ಓ ಅಂದ, ಸರಿ ಸರಿ ಸರಿ. ಅಂಚ ಒಂಚೂರು ಪಾತೆರಡನ್ನ ಅಂಚಾರೆಗ್ ಕಾರ್ಡ ಪಾತೆರ್. ನಮಸ್ತೆ ಮಾಸ್ಟ್ರೆ. ನಮಸ್ತೆ ನಮಸ್ತೆ. ಪಲ್ಲೆ ನಿತೇಶ್ ಉಲ್ಲೆ ಆಯಂಜ ಎಕ್ಕಡದಿಂಚ ಟಿವಿ ದಿ ಒಂದು ಕುಲ ಒಂದೇ ಎನ್ನ ಕೈತಳ್ಳಿ ಉಲ್ಲೆ ಎಂಚ ಆಪುಂಡು ಎಂಚನ ಎಂಚ ಆಕ್ಟಿವಿಟೀಸ್ ಮತ್ತೆ ಇಲ್ಲಡು ಆಕ್ಟಿವಿಟೀಸ್ ಪಂಡ ಎಂಜ ಗೊತ್ತುಂಡೆ ಇನ್ನ ಆಕ್ಟಿವಿಟೀಸ್ ಪಂಡ ಆಯನ ಇತ್ತ ಕಂಪ್ಲೀಟ್ ಪೂರ ಒಂದು ಆಯನ ಪೂರ ಮುಗಿಂದಿತ್ತ ಪೂರ ಆಯನ ಕ್ವಾರಂಟೈನ್ ಇತ್ತೆ. ಬಟ್ ಐಕೆ ಎಂಕುಲು ಏತ್ ಬಂಗವೈದ ಒಂಡ ಎಂಕ್ಲೇ ಗೊತ್ತು ಏರ್ಲ ಗವರ್ಮೆಂಟ್ ದಕ್ಲ ಅವಡತ್ ಏರ್ಲ ಎಂಕ್ಲೇ ದಾಳ ಒಂದು ಮಂತರ ಗೋತಿಜೇರ್ ಓಲ ಒಂಜಿ ಬಾತೇರ ಬೊಕ್ಕೊಂಜಿ ದಾದ ಬಂಡ ಎಂಜ ಗೊತ್ತುಂಡೆ ಸರ್. ಇತ್ತ ತೂಲೆ ಆಯ್ಗ ಮುರನಿ ಎಂಜ ಗೊತ್ತು ಒಂಚೂರು ಹೆಲ್ತ್ ದ ಪ್ರಾಬ್ಲಮ್ ಬಂದಾಗಲ್ಲ ಅಕ್ಲೆ ಪಂದ್ರೆ ಬರ್ಪುಜಿ ಏರೆಗ್ಲ ಇತ್ತ ಅಕ್ಲ ಶಾಲೆಡ್ ಉಪ್ಪುನಾಗ ಒಂಜಿ ಕೇನ್ ನಕ್ಲು ಉಲ್ಲೇರು ಪೂರ ಎಂಕ್ಲೆಡ ಪನ್ಪುಜೇರ್ ಅಕ್ಲು ಶಾಲೆಡ್ ಅಂದ ಅಕ್ಲೇನ್ ಟೀಚರ್ ಉಪ್ಪೇರು ಅಕ್ಲು ಪನ್ಪೇರು ಗೊತ್ತಾಂಡೆ ಇತ್ತ ಪನ್ಪುಜೇರು ಓಲ ಎಂಕ್ಲೆ ಇಲ್ಲೆಡ್ ಬತ್ತಿನಾಗ ಪನ್ಪುಜೇರು ಅಪ್ಪಗಂದ ಅಕ್ಲೇನ ಎಂಜ ವ್ಯವಸ್ಥೆ ಇಂಜವ ಮೊಕ್ಲೆ ಗವರ್ಮೆಂಟ್ ಎಂಜ ವ್ಯವಸ್ಥೆ ಯಾನು ಬಹುಶಃ ವಸಂತ್ ಶೆಟ್ಟರ್ ಅವೇನೇ ಕೇನೊಂದಿತ್ತೇನು ಸರ್ಕಾರ ನೆತ್ತ ಬಗ್ಗೆ ಚರ್ಚೆ ಮಾಡ್ಕೊಡೋದು. ಓಕೆ ಸಂದೇಶ್, ಥ್ಯಾಂಕ್ಸ್. ಏನು ಹೇಳ್ತೀರಿ ಸರ್? ಅಂದರೆ ನೀವು ಮಾತಾಡ್ತಿದ್ದೀರಿ, ಅದನ್ನೇ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರಿ, ಇವತ್ತು ಈ ನಿಮ್ಮ ವಿದ್ಯಾರ್ಥಿ ಅಂತ ಹೇಳಿದ್ರು ಅವರು, ಅವರ ತಮ್ಮ ಯಾರು ನಿಮ್ಮ ವಿದ್ಯಾರ್ಥಿ ನಮ್ಮಲ್ಲಿ ಇದ್ದಾರೆ. ಹೌದು, ನಿಜವಾಗಿ ಅವನಿಗೆ ವಿದ್ಯಾಭ್ಯಾಸ ಹತ್ತುವುದಿಲ್ಲ. ಆದರೆ ಅವ ಯಕ್ಷಗಾನದಲ್ಲಿ ಮಾಡಿದಂಥ ಒಂದು ಪಾತ್ರ ನೋಡಿದಿರಿ ರಮೇಶಣ್ಣ, ಸಾಮಾನ್ಯರಿಗಿಂತ ಒಳ್ಳೆಯದಾಗಿ ಮಾಡಿದ್ದಾನೆ. ಇದನ್ನು ಹೇಳ್ತೇನೆ. ಇದು ನೋಡಿ, ಇದು ಮುಖ್ಯವಾಹಿನಿಗೆ ತರತಕ್ಕಂಥ ಕೆಲಸ. ಅವರನ್ನಲ್ಲಿ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ನಾವು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ನಮಗೆ ಆಶ್ಚರ್ಯ ಆಗ್ತದೆ. ನೀವು ಕದ್ರಿ ಪಾರ್ಕ್ ನಲ್ಲಿ ಮಾಡತಂತ ಕಾರ್ಯಕ್ರಮಗಳು, ಆ ಮಕ್ಕಳು ಯಕ್ಷಗಾನ ನಾಟಕ ಸಂಭಾಷಣೆಗಳನ್ನ ಅವರು ಸರಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ಆಶ್ಚರ್ಯ, ಬರೋದೇ ಆಶ್ಚರ್ಯ. ಹೌದು, ಯಾಕೆಂತ ಹೇಳಿದ್ರೆ ಒಬ್ಬ ಆಟಿಸಮ್ ಇರ್ತಕ್ಕಂಥ ಹುಡುಗ, ಅವನು ಭಾಗವತಿಕೆಯನ್ನು ಅವರು ಏನು ಹೇಳ್ತಾರೆ ಅದೇ ರೀತಿಯಲ್ಲಿ ಅವನು ಹೇಳ್ತಾನೆ. ಅದು ಒಂದೇ ರೀತಿ. ಎಲ್ಲಿ ಅಂತ ಹೇಳಿದ್ರೆ ಎಷ್ಟೋ ಜನ ನನಗೆ ಕೇಳಿದ್ದಾರೆ, ಭಾಗವತಿಕೆ ಅವರೇಯಾ ಅಂತ ಹೇಳಿ. ಇಲ್ಲ ಸರ್, ಎಲ್ಲ ಅದೆಲ್ಲ ಏನು ಡಬ್ಬಿ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ನೋಡಿ, ತರಬೇತಿ ಕೊಟ್ಟರೆ ಅವರನ್ನು ಖಂಡಿತವಾಗಿ ತರಲಿಕ್ಕೆ ಸಾಧ್ಯ. ಇವತ್ತು ಒಂದು ಬೇಸರ ಇದೆ ರಮೇಶ್ ನನಗೆ ಈ ವಿಶೇಷ ಶಾಲೆಗಳ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ, ಈ ವಿಶೇಷ ಶಾಲೆಗಳಿಗೆ ಒಂದು ಸರಿಯಾದ ರೀತಿಯ ಒಂದು ಗೈಡ್ಲೈನ್ಸ್, ಸೂಚನೆ, ಮೇಲ್ವಿಚಾರಣೆ ಕೊಡ್ತಕ್ಕಂಥ ಇಲ್ಲಿ ಇರುವುದು ಡಿಸ್ಟಿಕ್ಕಿಗೆ ಒಬ್ಬರು ಅಧಿಕಾರಿ ಮಾತ್ರ. ಎಸ್ ಸರ್, ಮುಂದುವರೆದು ಮಾತಾಡಬೇಕು. ವಿಟ್ಲದಿಂದ ಹಮೀದ್ ಅವರಿದ್ದಾರೆ. ನಮಸ್ಕಾರ ಹಮೀದ್, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ತೆ 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 ನಮಸ್ತೆ. ಕೊರೋನಾದಿಂದಾಗಿ ಮಕ್ಕಳ ಶಿಕ್ಷಣ ಕ್ಷೇತ್ರಕ್ಕೆ ಬಲವಾದ ಏಟು ಬಿದ್ದಿದೆ. ಭಿನ್ನ ಸಾಮರ್ಥ್ಯದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾನ್ನಿಧ್ಯ ವಸತಿ ಶಾಲೆ ಏನು ಪರಿಹಾರ ಕಂಡುಕೊಂಡಿದೆ ಸರ್? ಓಕೆ, ಥ್ಯಾಂಕ್ ಯು. ನಮ್ಮ ಹಮೀದ್ ಅವರೇ, ಈಗ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಈ ಮಕ್ಕಳ ಬಗ್ಗೆ ನಾವು ಬಹಳಷ್ಟು ಕಾಳಜಿಯನ್ನು ವಹಿಸ್ಕೊಂಡಿದ್ದೀವಿ. ಬರೇ ಅದು ಮಾತ್ರ ಅಲ್ಲ, ಈಗ ನಾನು ಮುಂದುವರಿಸಿ ಅದನ್ನು ಮತ್ತೆ ಹೇಳ್ತೇನೆ. ಈ
ಕೋವಿಡ್ ವ್ಯಾಕ್ಸಿನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿದ್ದೇವೆ. 9-10 ಕ್ಯಾಂಪ್ಗಳನ್ನು ಈಗ ಮಂಗಳೂರಿನಲ್ಲಿ ಮಾಡಿದೆವು. ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿಕೊಂಡು ಅಧಿಕಾರಿಯವರ ಹತ್ರ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ. ಅದು ಒಂದು ವಿಚಾರ. ಆದರೆ ಈ ಮಕ್ಕಳಿಗೆ ಬೇಕಾದಂಥ ಒಂದು ತರಬೇತಿ, ಈ ಕೆಲವೊಂದು ಮಕ್ಕಳಲ್ಲಿ ವರ್ತನೆಗಳ ಸಮಸ್ಯೆಗಳಾದಾಗ ನಾವೇ ಅವರನ್ನು ಕರೆದುಕೊಂಡು ವೈದ್ಯರ ಬಳಿ, ಅಂದರೆ ಮನೋವೈದ್ಯರು ಅಂತ ಹೇಳ್ಬೋದು, ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ತೀವಿ, ಅವರ ಬಳಿ ಕರ್ಕೊಂಡು ಹೋಗಿದ್ದೇವೆ. ಮತ್ತು ಕೆಲವೊಂದು ಕಡೆ ಸೂಚನೆಗಳು, ಅಂದರೆ ಇಡೀ ಕರ್ನಾಟಕ ಸುತ್ತಲೂ ನಮ್ಮಿಂದ ಸಾಧ್ಯ ಇಲ್ಲ, ಆದರೆ ಎಲ್ಲೆಲ್ಲಿ ನಮಗೆ ಅವಕಾಶ ಆಗ್ತದೆ. ಈಗ ಹೇಳೋದು, ನಮ್ಮದೊಂದು ಎಂಡೋಸಲ್ಫನ್ ಸೆಂಟರ್ ಇದೆ ಉಜಿರೆಯಲ್ಲಿ. ಅಲ್ಲಿ ನಮ್ಮ ಸ್ಟಾಫ್, ಟೀಚರ್ಸ್ ಎಲ್ಲ ಮನೆಗೆ ಹೋಗಿ ಅಲ್ಲಿ ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಅದೇ ರೀತಿ ಉಳಿದ ಆಕ್ಟಿವಿಟಿಗಳನ್ನು ಅಲ್ಲಿ ಅವರು ಮನೆಯಲ್ಲಿ ತಿರ್ತಾರೆ. ಆದರೆ ಅದರಲ್ಲೂ ಕೆಲವರಿಗೆ ಕೋವಿಡ್ ಬಂತು. ನೋಡಿ, ಇದೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಿಕೊಂಡು ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಹೋಗಿದೆ. ನಮ್ಮ ಬೇಸರ ಇದೆ, ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಇವತ್ತು ಅದಕ್ಕೂ ಈಗ ಒಂದು ಪತ್ರವನ್ನು ಶಶಿಕಲಾ ಜೊಲ್ಲೆ ಅವರಿಗೆ ಬರೆದಿದ್ದೇವೆ, ಡೈರೆಕ್ಟರಿಗೆ ಬರೆದಿದ್ದೇವೆ. ಎಲ್ಲ ಮಕ್ಕಳಿಗೆ, ನಮ್ಮ ವಿಕಲಚೇತನ ಮಕ್ಕಳಿಗೂ ಕೂಡ ಒಂದು ಕಿಟ್ ಕೊಡುವಂತ ಆಗ್ಬೇಕು. ಈಗ ಸಾಮಾನ್ಯ ಶಾಲೆಯವರಿಗೆ ಹಾಲಿನ ಹುಡಿ ಕಿಟ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಮಕ್ಕಳಿಗೂ ಒಂದು ಕಿಟ್ ಕೊಡುವ ವ್ಯವಸ್ಥೆಯನ್ನು ಈ ಸಲ ಮಾಡಿಸಿ ಅಂತ ಹೇಳಿಕೊಂಡು ನಾವು ಅಂಗಲಾಚಿ ಬೇಡಿಕೊಂಡಿದ್ದೇವೆ. ಬರಬಹುದು ಎಂಬ ನಿರೀಕ್ಷೆಯಲ್ಲಿದ್ದೇವೆ ಪಾಸಿಟಿವ್ ಆಗಿ. ಈಗ ನೀವು ಆಗ ಹೇಳ್ತಾ ಇದ್ದಂಥ ಮಾತಿಗೆ ಪೂರಕವಾಗಿ ಶಿಕ್ಷಣ ಸಚಿವರ ಜೊತೆಗೆ ಏನಾದರೂ ಚರ್ಚೆಗಳಾಗಿದೆ ಅಂದರೆ ಈಗ ಮಕ್ಕಳು ಮನೆಯಲ್ಲಿದ್ದಾರೆ, ಈಗ ಅವರು ಒಂದು ಪರಿಸ್ಥಿತಿಯನ್ನು ಹೇಳಿದ್ರು, ಸಂದೇಶ್ ಅವರವರ ತಮ್ಮನ ಪರಿಸ್ಥಿತಿ ಹೇಳಿದ್ರು ಅಂತ, ಭಾಳ ಮಕ್ಕಳಿಗೆ ಮನೆಯಲ್ಲಿರುವಾಗ ಅವರನ್ನು ನೋಡ್ಕೊಳ್ಳುವಂಥದ್ದು ಭಾಳ ಕಷ್ಟ ಇದೆ ಅಂತ ಅನ್ನುವಂಥದ್ದು. ಓಕೆ, ಸಂದೇಶ್ ಮತ್ತೆ ಕರೆಯಲ್ಲಿದ್ದಾರೆ ಬಹುಶಃ. ಸಂದೇಶ್ ಮಾತಾಡಿ. ಹಲೋ ರಾಮದೇವ್ ಸರ್, ಅವು ಕಟ್ಟಂಡು ಹೇಳಿ. ಪಲ್ಲೆ 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 ಅವು ಏನ ಮೆಗ್ಗಿನ ವಿಷಯ ಬಾತಿರೋದಿತ್ತ ಇಂಗ್ಲೆಂಡ್ ಶಾಲೆದ ಸರ್, ಅವು ಇನ್ನೇ ಗೊತ್ತು ನಮಕ್ ಊಲ ಗವರ್ಮೆಂಟ್ ದಾಖಲು ಕೊರ್ಪಿ ನಾವು ಪೂರ ಬರ್ಚಿ ಇಂಗ್ಲೆಂಡ್ ಸರ್ ಏನ್ ಬೇರೆ ವಸಂತ್ ಮಾಸ್ಟರ್ ಈ ನಮ್ನೆ ಬಂಗಾರ ಪೇರು ಮಕ್ಳೇನ ಪೂರ ಮಕ್ಳೇನ ಶಾಲೆದ ನೆಕ್ಲೇಜ್ ಆಂಡ ಅವು ದಾಯಗಿತ್ತೆ 25 ವರ್ಷದ ಮಿತ್ತದಕ್ಲೇಜ್ ಉಂಟರ್ನೆ ಬಲ್ಲಿಗೆ ಅವು ಪೂರ ವ್ಯವಸ್ಥೆ ಪೂರ ಉಂಡ ಅವು ಇತ್ತ ಒಂಜಿ ವಿಷಯ ಬೊಕ್ಕೊಂಜಿಂಜ ಉಂಡ ಇತ್ತೆ ಅಕುಲು APL ಕಾರ್ಡ್ ದಕ್ಲನ್ನ ಆಂಡಲ್ಲ ಅಕ್ಲೇದ ಈಗ ಫೆಸಿಲಿಟಿ ಕೊರ್ಪುಜೇರು ಭಿನ್ನ ಸಾಮರ್ಥ್ಯ ಜೋಕ್ಲೇಗ್ ಅಂಗವಿಕಲ ಜೋಕ್ಲೇಗ್ ಒಯ್ಕ್ಲ ಓಲ ಎಂಜಲ ಸಪೋರ್ಟ್ ಇಜ್ಜಾಕ್ಲೆ ಗವರ್ಮೆಂಟ್ ದ ಅದು ಗವರ್ಮೆಂಟ್ ಬಹುಶಃ ಹಿಂಗೆ ಗೊತ್ತಿಜಿತ್ತೆ ವಸಂತ್ ಶೆಟ್ಟಡಕ್ಕೆ ನೋಡು ವಸಂತ್ ಮಾಸ್ಟರ್ ವಸಂತ್ ಮಾಸ್ಟರ್ ದುಮ್ಮುಲ ಫೈಟ್ ಮಂತಿನಾರು 5 ಮಂತ್ ಜೋಕ್ಲೆ ಗೊತ್ತಾನೆ ಭಿನ್ನ ಸಾಮರ್ಥ್ಯ ಜೋಕ್ಲೆ 16 ಜನ ಉಂಡದೆ ನಾಂಡ ದಿಕ್ಕಂದ ಆಂಡ ಯಾನ್ಕೇನು ಇದನ್ನೈತೆ ಭಿನ್ನ ಸಾಮರ್ಥ್ಯ ಜೋಕ್ಲೆ 25 ವರ್ಷದಕ್ಲೆ ಕುಲ್ಲಾಯರ್ಲ ಬಲ್ಲಿಗೆ ಬೊಕ್ಕ ಜೋಕ್ಲೆಲ್ಲ ಕುಲ್ಲಾಯರ ಬಲ್ಲಿ ಅಪ್ಪಗನ್ನ ಆತ್ ಫೆಸಿಲಿಟಿ ಯಾರು ಏರ್ನ ಕಾರ್ ಬತ್ತದು ಬಂಗ ಬತ್ತದ ಆರು ಶಾಲೆ ಮಂತದೇರು ಅವಳು ಈತ ಬಂಗೊಂಡವಳು ಆಂಡಲ ಅವಳು ಜೋಕ್ಲೇನ್ ಕುಲ್ಲಾರ ಬಲ್ಲಿ ಮೊಕ್ಲೇನ್ ಕುಲ್ಲಾರ ಬಲ್ಲಿ ಮಂಡ ಅವು ತಪ್ಪು ಯಾನ್ ಬಕ್ಕೊಂಜಿಗೆಯನ್ನು ಇತ್ತ ಇದನ್ನು ಮಾಡಿ ಅದನ್ನ ಈಗ 13,500 ಇದೆ. ನೋಡಿ ಇಲ್ಲಿ ಯಾಕೆ ಡಿಫರೆನ್ಸ್. ಸಹಜ ಮಕ್ಕಳನ್ನು ನೋಡುವುದಕ್ಕೂ ಈ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ನೋಡುವುದಕ್ಕೂ ಆ ಶಿಕ್ಷಕರ ಶ್ರಮ ಎಷ್ಟು ಬೇಕು ಸರ್. ಅದೇ ಈ ಮಕ್ಕಳನ್ನೇ ಸಹಜವಾಗಿರುವಂತ ಮಕ್ಕಳನ್ನೇ ಅವರಿಗೆ ಕಷ್ಟ ಪಡುವಂತ ಪರಿಸ್ಥಿತಿ ಇರ್ತದೆ. ಪ್ರೈಮರಿ ಸೆಕ್ಷನ್ ಇದು ಇನ್ನೂ 1ನೇ ಕ್ಲಾಸು ಅಲ್ಲ ಈ ಮಕ್ಕಳು. ಹೌದು, ಅಷ್ಟು ಒಂದು ತಳಮಟ್ಟದ ಅದು ಬಂದಂತ ಗ್ರಾಂಟ್ ಅದನ್ನ ಈಗ ಸಂದೇಶ್ ಅವರು ಹೇಳಿದ್ರು. ಅದು ಬಂದಂತ ಗ್ರಾಂಟ್ ಅನ್ನ ಏನು ಅಂತ ಹೇಳಿದ್ರೆ 18 ವರ್ಷದವರೆಗೆ ಮಾತ್ರ ಅಂತ ಹೇಳಿದ್ರು. ನಾವೊಂದು ಯೋಚನೆ ಮಾಡಿಕೊಂಡು ಇವರನ್ನೆಲ್ಲ ನಿಮ್ಮ ಕಚೇರಿಯೊಳಗೆ ಬಿಡ್ತೇವೆ 18 ವರ್ಷದ ನಂತರದ ಹೇಳಿದಾಗ ಆಗ ಎಚ್ಚೆತ್ತುಕೊಂಡಂತ ಇಲಾಖೆ ಏನಿದೆ ವಿಕಲಚೇತನರ ಸಬಲೀಕರಣ ಇಲಾಖೆ ಅಂತ ಹೇಳಿಕೊಂಡು ಅಲ್ಲಿಯ ಪೊಲೀಸ್ ಆಗದ ನಿರ್ದೇಶಕರು ಡೈರೆಕ್ಟರ್ ನಮ್ಮನ್ನ ಕರೆದ್ರು. ಒಂದು 10-15 ಜನ ಪೊಲೀಸರ ನಡುವೆ ನಾವೊಂದು 8 ಜನ ನಮ್ಮ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರು. ಬಹುಶಃ ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಾಗಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದ್ರೆ ಭಿನ್ನ ಸಾಮರ್ಥ್ಯದ ಮಕ್ಕಳು ಅಂತ ಹೇಳಿದ್ರೆ ಸರ್ಕಾರ ಅವರನ್ನ ಹಾಗಾದ್ರೆ ಇಡೀ ಒಟ್ಟು ನಮ್ಮ ಜನಸಂಖ್ಯೆ ಆಧಾರದಲ್ಲಿ ಒಂದು ಮಕ್ಕಳು ಅಂತ ಹೇಳುವ ಮಕ್ಕಳ ಶಿಕ್ಷಣ ಅಂತ ಮಾತಾಡುವಾಗ ಆ ಮಕ್ಕಳ ಕಡೆಗೂ ಕೂಡ ಒಂದು ಬೇರೆ ರೀತಿಯಂಥ ಗಮನ ಬೇಕಾಗಿರುವಂಥದ್ದು. ಅವ್ರ ಮನೆಯಲ್ಲಿದ್ದಾರೆ, ಅವರ ಬೆಳವಣಿಗೆ ಹೇಗೆ, ಅವರ ಬುದ್ಧಿಮತ್ತೆಯ ಮೇಲೆ, ಅವರ ಆರೋಗ್ಯದ ಮೇಲೆ ಬೀರುವಂಥ ಪರಿಣಾಮಗಳೇನು, ಇದರ ಬಗ್ಗೆ ಚರ್ಚೆ ಬಹಳ ಅಗತ್ಯತೆ ಇದೆ. ಒಂದು ಸಣ್ಣ ಪ್ರಯತ್ನ ಬಳಿಕ ಮತ್ತೆ
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಮಂಗಳೂರಿನ ಸಾನ್ನಿಧ್ಯ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ತಿದ್ದೆವು. ಸರ್, ಅಂದರೆ ಈ ಬಗೆಗೆ ಚರ್ಚೆ ಅಗತ್ಯ ಅಂತ ಅನ್ನೋದು ಸರ್ಕಾರ ಮಟ್ಟದಲ್ಲಿ ಏನು ಮಾಡಬೇಕು ಈಗ ಕೋವಿಡ್-19 ಮನೆ. ರಾಮದಾಸ್ ಅವರು, ಇಲ್ಲಿ ಒಂದು ಮಾತು ನಾನು ಹೇಳಬೇಕಾದ್ರೆ, ನಾನು ಮೊದಲಿಂದ ಹೇಳಿಕೊಂಡು ಬಂದದ್ದು, ಇದೀಗ ಏನು ನಮ್ಮ ಇಲಾಖೆ ಇದೆ, ವಿಕಲಚೇತನರ ಸಬಲೀಕರಣ ಅಥವಾ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬೇರೆ ಮಾಡಿ, ಇದಕ್ಕೆ ಬೇರೆನೇ ಒಂದು ಸೆಕ್ರೆಟರಿಯೇಟನ್ನು ಮಾಡಿ, ಇದಕ್ಕೊಂದು ಬೇರೆನೇ ಮಿನಿಸ್ಟ್ರಿ ಇದ್ದರೆ ಆಗ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ. ಇವತ್ತೇನು 1995ರಲ್ಲಿ ಅಂಗವಿಕಲರ ಅಧಿನಿಯಮ ಬಂತು, ಆಗ 7 ಮಾತ್ರ ಡಿಸೇಬಿಲಿಟಿ ಅದರಲ್ಲಿತ್ತು. ಈಗ 2016ಕ್ಕೆ ಪಾರ್ಲಿಮೆಂಟಲ್ಲಿ ಪಾಸಾದದ್ದು, ಇಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಕೂಡ ಪಾಸ್ ಆಯ್ತದು ಅಂಗವಿಕಲರ ಅಧಿನಿಯಮ. ಅದರಲ್ಲಿ 21 ಡಿಸೇಬಿಲಿಟಿ ಇದೆ. ಈ 21 ಡಿಸೇಬಿಲಿಟಿ ಅವರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಇದ್ರೆ ಈ ಇಲಾಖೆ ಅದರಿಂದ ತೆಗಿಬೇಕು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅದನ್ನು ತೆಗೆದು ಬಿಡಬೇಕು, ಆಗ ಮಾತ್ರ ಸಾಧ್ಯತೆ ಇದೆ. ಮತ್ತು ಶಾಲೆಗಳ ಬಗ್ಗೆ ಹೇಳುವುದಾದ್ರೆ, ಇವತ್ತು ಶಾಲೆಗಳಿಗೆ ನಮ್ಮ ಇನ್ಫಾರ್ಮೇಶನ್ ಎಲ್ಲ ಈ ಶಿಕ್ಷಣ ಇಲಾಖೆಗೂ ಬೇಕು. ನಾವು ಶಾಲೆ ನಡೆಸ್ತಾ ಇದ್ದೇವೆ, ನಮ್ಮಲ್ಲಿರುವ ಮಕ್ಕಳ ಬಗ್ಗೆ, ನಮ್ಮಲ್ಲಿರ್ತಕ್ಕಂಥ ಮಕ್ಕಳ ವ್ಯವಸ್ಥೆಯ ಬಗ್ಗೆ ಎಲ್ಲವೂ ಶಿಕ್ಷಣ ಇಲಾಖೆಗೆ ಬೇಕು. ಸುರೇಶ್ ಕುಮಾರ್ ಅವರು ಮೊನ್ನೆ ಭೇಟಿ ಮಾಡಿದರು, ನಮ್ಮ ಸನ್ಮಾನ್ಯ ವೇದವಾಸ್ ಕಾಮತ್ ಅವರು ಅವರನ್ನು ನಮ್ಮ ಸಂಸ್ಥೆಗೆ ಕರ್ಕೊಂಡು ಬಂದರು. ಆಗ ಒಂದು ಮಾತನ್ನು ಅವರಿಗೆ ಸ್ಪಷ್ಟವಾಗಿ ಹೇಳಿದೆ, ಸರ್ ನೀವು ಈ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಬೇಕು, ನಮ್ಮ ಈ ಎಲ್ಲ ಸ್ಪೆಷಲ್ ಸ್ಕೂಲ್ಗಳನ್ನು ನಿಮ್ಮ ಅಧೀನಕ್ಕೆ ತೆಗೆದುಕೊಳ್ಬೇಕು, ಇದು ಶಿಕ್ಷಣ ಇಲಾಖೆ ಅಧೀನಕ್ಕೆ ಬರಬೇಕು. 18 ವರ್ಷದ ನಂತರದವರಿಗೆ ರಿಹ್ಯಾಬಿಲಿಟೇಷನ್ ಅಂತ ಹೇಳಿಕೊಂಡು ಇಲಾಖೆಯೇ ಮಾಡಿಕೊಳ್ಳಲಿ. ಬಟ್ ಈ ಒಂದು ಯಾಕೆ ಆಗ ಆಗುತ್ತೆ ಅಂತ ಹೇಳಿದರೆ, ಆಗ ಕ್ಲಸ್ಟರ್ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಮತ್ತು ಎಲ್ಲ ಕಡೆಗಳಲ್ಲಿ ಅದರಲ್ಲಿ ಅಧಿಕಾರಿಗಳಿದ್ದಾರೆ, ಅವರು ನೋಡಿಕೊಳ್ತಾರೆ ಹೇಗೆ ನಡೀತಾ ಇದೆ ಇದು ಶಾಲೆಗಳು, ಇದು ಶಾಲೆಗಳಲ್ಲಿ ವ್ಯವಸ್ಥೆ. ಇವತ್ತು ನಾನು ಹೇಳ್ತೇನೆ, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಇದೆಲ್ಲ ಹೇಳೋದಾದರೆ ಮತ್ತು ಕೆಲವೊಂದು ಕಡೆಗಳಲ್ಲಿ ಶಾಲೆಗಳು ಬಹಳ ಒಳ್ಳೆ ರೀತಿಯಲ್ಲಿ ನಡೀತದೆ. ಬೆಂಗಳೂರಿನಲ್ಲೂ ಕೂಡ ಕೆಲವು ಶಾಲೆಗಳು ಒಳ್ಳೆ. ಇನ್ನು ನೀವು ಕೆಲವು ಕಡೆ, ನಾನು ಯಾವುದು ಅಂತ ಹೇಳುವುದಿಲ್ಲ, ಹೋದರೆ ನಮ್ಮ ವಿಶೇಷ ಶಾಲೆಗಳ ವ್ಯವಸ್ಥೆ ತೀರಾ ಹದಗೆಟ್ಟಿದೆ. ಖಾಲಿ ಒಂದು ನೇಮ್ಸಿಕ್ ನಾಮಕಿ ವಾಸ್ತೆ ಇದೆ ನೋಡಿ. ಆ ಮಕ್ಕಳು ನಮ್ಮ ಮಕ್ಕಳು, ಆ ಮಕ್ಕಳನ್ನು ನಮ್ಮ ಮಕ್ಕಳ ತರ ನಾವು ನೋಡಿಕೊಳ್ಬೇಕು. ನಮ್ಗೇನು ವ್ಯವಸ್ಥೆ ಇದೆ ಅದೇ ವ್ಯವಸ್ಥೆಯನ್ನು ಆ ಮಕ್ಕಳಿಗೂ ಒದಗಿಸಬೇಕು, ಹೌದಲ್ವಾ? ಆ ರೀತಿಯ ಒಂದು ವ್ಯವಸ್ಥೆ ಅಲ್ಲಿ ಶಿಕ್ಷಣದಾದರೂ ಕೂಡ. ಈಗ ನಾವು ಏನು ಈ FACP ಅಂತ ಹೇಳ್ತೀವಿ, ಫಂಕ್ಷನಲ್ ಅಕಾಡೆಮಿಕ್ ಚೆಕ್ ಲಿಸ್ಟ್ ಪ್ರೋಗ್ರಾಮ್ ಅಂತ ಹೇಳಿಕೊಂಡು, ಅದರ ಮುಖಾಂತರ ಮಕ್ಕಳಿಗೆ ಕಲಿಸ್ತೇವೆ. ಒಂದು ಬ್ರಷ್ ಮಾಡೋದಾದ್ರೆ ಅದರಲ್ಲಿ ಒಂದು 20 ಹಂತಗಳಿದೆ. ಆ ಬ್ರಷ್ ತೆಗೆದುಕೊಳ್ಬೇಕು ಮಗು, ಅದಕ್ಕೆ ಪೇಸ್ಟ್ ಹಾಕಬೇಕು, ಪೇಸ್ಟ್ ಹಾಕುವ ಮೊದಲು ಅದರ ಟಾಪ್ ತೆಗಿಬೇಕು, ಇದೆಲ್ಲ ಹಂತಗಳು. ಒಂದು ನೀರು ಇಡ್ಕೊಳ್ಳೋದು, ಒಂದು ಬ್ರಷ್ ಮಾಡೋದು, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡೋದು, ಬಾಯಿ ಮುಕ್ಕಳಿಸುವುದು, ಉಗುಳುವುದು, ಒರೆಸುವುದು, ಟ್ಯಾಪ್ ಆನ್ ಮಾಡೋದು, ಟ್ಯಾಪ್ ಬಂದ್ ಮಾಡೋದು, ಇದೆಲ್ಲ ಹಂತಗಳು. ಅದೆಲ್ಲವನ್ನು ಮಗು ಕಲಿತುಕೊಳ್ಬೇಕು. ಅಲ್ಲಿ ಹೇಳಲಿಕ್ಕಿಲ್ಲ ಇಷ್ಟು ಬರ್ತದೆ ಅಷ್ಟು ಬರ್ತದೆ ಅಂತ ಹೇಳಿಕೊಂಡು, ಅಲ್ಲಿ ಎಲ್ಲ ಲೆಕ್ಕ ಇರುತ್ತೆ. ಸೊ ಈ ರೀತಿಯ ಒಂದು ಶಿಕ್ಷಣ ಕ್ರಮ ಪ್ರತಿಯೊಂದು ಮಗುವಿಗೆ ಅದು ಅವನ ಜೀವನಕ್ಕಾಗುವ ಶಿಕ್ಷಣ ಕೊಡಬೇಕು. ಫಂಕ್ಷನಲ್ ಅಕಾಡೆಮಿಕ್ ಅಂತ ಹೇಳ್ತೀವಿ, ವ್ಯಾವಹಾರಿಕ ಜ್ಞಾನ. ಈಗ ಸಂದೇಶ್ ಅವರು ಹೇಳಿದರು, ಸರ್ಕಾರ ಈಗ 25 ವರ್ಷದ ನಂತರದವರೆಗೆ ಒಂದು ಗ್ರಾಂಟ್ ಕೊಡ್ತದೆ ಸರ್ಕಾರ. 25 ವರ್ಷದ ನಂತರದವರೆಗೆ ಏನಿಲ್ಲ. ಕೆಲವು ಸಂಸ್ಥೆಗಳು ಯಾರನ್ನು ಇಟ್ಕೊಳ್ಳಿಲ್ಲ, ಎಲ್ಲ ಹೊರಗೆ ಕಳಿಸಿದ್ದಾರೆ 25 ವರ್ಷ ಆದ ನಂತರದವರನ್ನು. ಈಗ ಹಾಗಾದ್ರೆ 25 ವರ್ಷದ ನಂತರದವರಿಗೆ ಏನು, ಯಾರು ನೋಡಿಕೊಳ್ಳುವುದು? ನೋಡಿ, 2 ಪ್ರಶ್ನೆ ಹೇಳಿದೆ. ಆಗ ಒಂದು ಪ್ರಶ್ನೆ ಹೇಳಿದೆ, ಒಂದು ಮಗು, ಸ್ಪೆಷಲ್ ಮಗು, ವಿಶೇಷ ಮಗು ಹುಟ್ಟಿದಾಗ ನನಗೆ ಯಾಕೆ ದೇವರು, ನನಗೆ ಯಾಕೆ ಈ ವಿಶೇಷ ಮಗುವನ್ನ ಕೊಟ್ಟ ಅಂತ ಹೇಳಿಕೊಂಡು. 2ನೇ ಪ್ರಶ್ನೆ ಬರ್ತದೆ, ನನ್ನ ನಂತರ ಯಾರು, ಆಫ್ಟರ್ ಮೀ, ಅಲ್ವಾ? ಈ 2 ಪ್ರಶ್ನೆಗಳಿಗೆ ಉತ್ತರ ಮಾಡುವುದು ಸರ್ಕಾರದ ಜವಾಬ್ದಾರಿ. ಹೌದು. ನಾನು 1995ರಲ್ಲಿ ನಾನು ಆಗ್ನೆಸ್ನಲ್ಲಿ ಇರುವಾಗ ನಾನು UK ಹೋಗಿದ್ದೆ. ಅಲ್ಲಿ ಏನು ಫೆಸಿಲಿಟಿ ಇದೆ, ಏನು ವ್ಯವಸ್ಥೆ ಇದೆ, ಅದೇ ಸರ್, ಅದನ್ನೇ ಕೇಳಬೇಕಂತ ಇದೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಸಮ್ಮೇಳನಗಳು ಇದರಲ್ಲಿ ಭಾಗವಹಿಸಿ ಅಲ್ಲಿ ಯಾವ ರೀತಿಯ ಇದು ಅಲ್ಲಿಯ ವ್ಯವಸ್ಥೆಗಳನ್ನು ನಾವು ಹೇಳೋದು. ನಾನು ಲಂಡನ್ ಹೋದಾಗ ನಮ್ಮ ಆಗ್ನೆಸ್ ತಂಡದೊಂದಿಗೆ ಅಲ್ಲಿಯ ವ್ಯವಸ್ಥೆ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಇಂಥ ವ್ಯವಸ್ಥೆ ಭಾರತದ ವಿಶೇಷ ಶಾಲೆಗಳಲ್ಲಿ ಯಾವಾಗ ಬರಲಿಕ್ಕೆ ಎಂಬ ಒಂದು ಪ್ರಶ್ನೆ ನನಗೆ ಮೂಡಿತು. ಇವತ್ತು ಯಾರೇ ಆಗಲಿ, ಬಂದಂತ ಯಾರೇ ಇಲಾಖಾ ಸಚಿವರಾಗಲಿ, ನಿರ್ದೇಶಕರಾಗಲಿ, ಎಲ್ಲರೂ ಇದನ್ನ ಒಂದು ವ್ಯವಸ್ಥೆಯನ್ನು ಇವರಿಗೆ ಮಾಡಬೇಕು. ಅದು ಬುದ್ಧಿಮಾಂದ್ಯರಿರ್ಬಹುದು, ಅಥವಾ ಆಟಿಸಮ್ ಹೇಳ್ಬಹುದು, ಅಥವಾ ಬಹುವಿಧ ನ್ಯೂನ್ಯತೆ ಹೇಳ್ಬಹುದು,
ಆ ಕಲಿಕೆಯ ದೋಷ ಇರುವವರು ಇರಬಹುದು. ಇವರಿಗೆಲ್ಲ ಒಂದು ಉತ್ತಮ ವ್ಯವಸ್ಥೆ, ಅವರ ಒಂದು ಕಲಿಕೆ ಒಂದು ನಿರ್ದಿಷ್ಟ ಅವಧಿ, ಓಕೆ ಫೈನ್, ನಾನು ಒಪ್ಕೊಳ್ತೇನೆ, 18 ವರ್ಷ ಓಕೆ. 18 ವರ್ಷದ ನಂತರ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್, ಅವರನ್ನು ನೋಡಿಕೊಳ್ತಕ್ಕಂಥ ಒಂದು ಮನೆ, ಇಂಥ ವ್ಯವಸ್ಥೆಗಳು. ಅಲ್ಲಿ ಈಗ ಮಗುವನ್ನು ನೀವು ಎಷ್ಟು ವರ್ಷಕ್ಕೆ ನೀವು ತಗೊಳ್ಬೇಕು ಅಂತ ಇದೆ? 6ನೇ ವರ್ಷಕ್ಕ ಎಷ್ಟನೇ? ಇಲ್ಲ, ನಾವು 4 ವರ್ಷದಲ್ಲಿ ತೆಗೆದುಕೊಳ್ತೇವೆ. ಹೌದು, ನಮ್ಮಲ್ಲಿ 4 ವರ್ಷದಿಂದ 52 ವರ್ಷದವರೆಗಿನವರಿದ್ದಾರೆ, ಅಪ್ ಟು 52 ಇಯರ್ಸ್. ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೂ ಬರ್ತದೆ ಮನಸ್ಸು, ಬೇಡ 25ವರೆಗೆ ಮಾತ್ರ ಇಟ್ಕೊಳ್ಳೋಣ, ಉಳಿದವರನ್ನು ಕಳಿಸುವಂತ. ಆದ್ರೆ ಒಂದು ಅಂತರಂಗ ಎಂಬುದು ಕೇಳುವುದಿಲ್ಲ ನಮ್ಮದು. ಹೌದು, ಬೇಡ, ನೀನು ಎಲ್ಲಿ ಕಳಿಸ್ತೇವರನ್ನು ಅಂತ ಹೇಳಿಕೊಂಡು ಅದು ಪ್ರಶ್ನೆ ಬರುತ್ತೆ. ಅಂದ್ರೆ ಇಲ್ಲಿ ತಾವು ವಿಕಸನಗೊಳಿಸುವಂತ ಒಂದು ಪ್ರಯತ್ನಗಳು ಸಾಕ್ತಾ ಹೋದಾಗ ಅವರಲ್ಲಿ ಒಂದಷ್ಟು ಬೆಳವಣಿಗೆಗಳು ಅಥವಾ ಹೆತ್ತವರ ಜೊತೆ ಅವರು ಬದುಕಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಬದಲಾದ್ರು ಖಂಡಿತ. ಈಗ ಎಷ್ಟೋ ಮಕ್ಕಳು, ಈಗ ನಮ್ಗೆ ಆ ರಿಪೋರ್ಟ್ ಬಂದಾಗ ಸಂತೋಷ ಆಗುತ್ತೆ. ನಮ್ಮಲ್ಲಿಗೆ ಒಂದು ಮಗು ಬಂದಿತ್ತು, ಕೇರಳದಿಂದ ಒಂದು ಮಗು, ಹೆಣ್ಣು ಮಗು ಬಂದಾಗ ಬಹಳಷ್ಟು ವರ್ತನೆಯ ಸಮಸ್ಯೆ ಇತ್ತು. ಎಲ್ಲಿ ಅಂತ ಹೇಳಿದ್ರೆ ಕೇರ್ ಟೇಕರಿಗೆ ಈ ಮುಂಗಾಲಿನಿಂದ ಒದೆಯುವುದು, ಆ ರೀತಿಯೆಲ್ಲ ಮಾಡುವಂಥದ್ದೆಲ್ಲ ಮಾಡ್ತಿದ್ದೆ. ತಂದೆ ತಾಯಿಗೆ ಒಬ್ಬಳೇ ಮಗಳು. ಆದ್ರೆ ಈಗ ಅವಳು ಎಷ್ಟು ಬೆಳವಣಿಗೆ ಆಗಿದ್ದಾರೆ ಅಂದ್ರೆ ಎಲ್ಲ ಕೆಲಸವನ್ನು ಅವಳೇ ಮಾಡ್ತಾಳೆ ಮನೆಯಲ್ಲಿ. ತಾಯಿಗೆ ಸ್ವಲ್ಪ ಅಸೌಖ್ಯ ಇದೆ, ಅವಳೇ ಇಲ್ಲಿ ಅಂದ್ರೆ ನಿಮ್ಮಲ್ಲಿ ಫುಲ್ಲು ಈ ಶಿಕ್ಷಣ ಎಲ್ಲ ಮುಗಿಸಿ ಈಗ ಮನೆಗೆ ಎಷ್ಟು ವರ್ಷ ಆಯ್ತು ಇಲ್ಲಿ? ಇಲ್ಲಿ ಸಾಧಾರಣ ಒಂದು 10-12 ವರ್ಷ ಇದ್ಲು ನಮ್ಮಲ್ಲಿ. 10-12 ವರ್ಷದಲ್ಲಿ ತಮ್ಮ ಶಿಕ್ಷಣ ಪಡೆದು ಇದೀಗ ಸಹಜವಾಗಿ ಮನೆಯವರ ಜೊತೆ, ಮನೆಯವರಿಗೆ ಬೇಕಾದ, ಯಾಕೆಂದ್ರೆ ಆ ತಾಯಿಗೆ ಸ್ವಲ್ಪ ಅಸೌಖ್ಯ ಇದೆ, ಬಟ್ ಇವಳು ಎಲ್ಲ ಮನೆ ಕೆಲಸವನ್ನು ಎಲ್ಲವನ್ನು ಇವಳು ಮಾಡ್ತಾಳೆ. ಆ ರೀತಿದಾದ್ರೆ ನಮ್ಗೆ ತುಂಬಾ ಸಂತೋಷ, ಹೌದಲ್ವಾ? ಹೌದು ಹೌದು. ಅದೇ ಮಕ್ಕಳು ಮನೆಯಲ್ಲಿದ್ದುಕೊಂಡು ವರ್ತನೆಯ ಸಮಸ್ಯೆಗಳ ಮೂಲಕ ಮನೆಯವರಿಗೆ ತಡೆ ಸಹಿಸಿಕೊಳ್ಳಿಕ್ಕೆ ಆಗದ ರೀತಿಯಲ್ಲಿದ್ರೆ ಏನು ಮಾಡಬೇಕು ಹೇಳಿ? ಏನು ಮಾಡಬೇಕು? ಅದರಲ್ಲೂ ಈ ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ. ಅಡಾಲಸೆನ್ಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅದು ಬಂದಾಗ ಲೈಂಗಿಕವಾದಂಥ ಸಮಸ್ಯೆಗಳು ಹುಟ್ಟುಕೊಳ್ತವೆ. ಇದೆಲ್ಲವನ್ನು ನಿವಾರಿಸಬೇಕಾದ್ರೆ ಮನಶಾಸ್ತ್ರಜ್ಞರ ಒಂದು ಪ್ರಯೋಜನ. ಹಾಗಾಗಿ ಆ ಮಕ್ಕಳಿಗೆ, ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ವಯಸ್ಸು ಅಂತ ಅನ್ನೋದಿಲ್ಲ, ವಯಸ್ಸಿನ ಪರಿಮಿತಿ ಅಂತ ಅನ್ನೋದಿಲ್ಲ. ಇಲ್ಲಿ ಅವರು ಬೌದ್ಧಿಕವಾಗಿ ವಿಕಸನಗೊಳ್ಳೋದೇ ಬಹಳ ಮುಖ್ಯ ಅಂತ ಆಗ್ತದೆ. ಅದು ಮುಖ್ಯ ಅಲ್ವೇ? ವಯಸ್ಸಲ್ಲ. ಅದನ್ನೇ ನಾನು ಹೇಳಿದೆ. ನಾನು ಒಂದು ಈ 18ರಿಂದ 25 ಆಗಬೇಕಾದ್ರೆ ಆ ಮೀಟಿಂಗ್ ನಲ್ಲಿ ನನ್ನನ್ನೊಬ್ರು ಸದಸ್ಯನನ್ನಾಗಿ ಮಾಡಿದ್ರು ಸರ್ಕಾರದಲ್ಲಿ. ಅದರಲ್ಲಿ ನಾನು ಕೂತ್ಕೊಂಡು ಮಾತಾಡಿದೆ. ನೀವು ಯಾವ ವಿಭಾಗಕ್ಕೆ, ಅದು ಶ್ರವಣ ದೋಷ ಇರಬಹುದು, ಅಥವಾ ದೃಷ್ಟಿ ದೋಷ ಇರಬಹುದು, ಅಥವಾ ದೈಹಿಕ ಅಂಗವಿಕಲತೆ ಇರಬಹುದು, ಇವರಿಗೆಲ್ಲ ನೀವೊಂದು ಬಾರ್ ಕೋಡ್ ಇಟ್ಬಿಡಿ. ಬಟ್ ನಮ್ಮ ಬುದ್ಧಿಮಾಂದ್ಯತೆ ಕ್ಷೇತ್ರದಲ್ಲಿ ಇಡಬೇಡಿ ಅಂತ ಹೇಳಿದ್ದೆ. ಹೌದು, ಅದು 60 ವರ್ಷ ಆದ್ರೂ 5 ವರ್ಷದಾಗಿ ಇರ್ತಾರೆ. ಶೌಚಾಲಯದ ಕೆಲಸ ಮಾಡಬೇಕಾಗ್ತದೆ, ಆಹಾರ ಸೇವನೆಯ ಕೆಲಸ ಮಾಡಬೇಕಾಗ್ತದೆ, ಗ್ರೂಮಿಂಗ್, ದೈಹಿಕ ಒಂದು ಸ್ವಚ್ಛತೆ, ಅದೆಲ್ಲ ಅದರ ಕೆಲಸ ಎಲ್ಲ ಮಾಡಬೇಕು, ಡ್ರೆಸ್ಸಿಂಗ್ ಎಲ್ಲ ಮಾಡಬೇಕು. ಇದು ಎಲ್ಲ ನೋಡಿ, ಇಲ್ಲಿ 2 ವಿಭಾಗಗಳು, ಒಂದು ಶಿಕ್ಷಣ, ಮತ್ತೊಂದು ಅವರ ವೈಯಕ್ತಿಕ ವಿಚಾರಗಳು. ಈಗ ಎಷ್ಟು ವರ್ಷ ಪ್ರಾಯದಲ್ಲಿ ಮಗು ತನ್ನ ಕೆಲಸವನ್ನು ಮಾಡಲು ತಾನು ಶಕ್ತ ಆಗ್ತದೆ ಅಂತ. ಸರ್, ನನಗೆ ಈ ಸಂದರ್ಭದಲ್ಲಿ, ಕೋವಿಡ್-19 ಸಂದರ್ಭದಲ್ಲಿ, ಈಗ ಮಕ್ಕಳೆಲ್ಲ ಭಿನ್ನ ಸಾಮರ್ಥ್ಯದ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ. ಸಾಮರ್ಥ್ಯವಂತ ಮಕ್ಕಳನ್ನೇ ನಾನು ಆಗಲೇ ಹೇಳಿದಾಗೆ ಬಹಳ ಕಷ್ಟ ಅಂತ ಸಂದರ್ಭದಲ್ಲಿ ಹೆತ್ತವರಿಗೆ ಇದು ಬಹಳ ಹೇಗೆ ನೋಡ್ಕೊಳ್ತಾರೆ ಅಂತ ಅನ್ನುವಂಥದ್ದು ಬಹಳ ಆಶ್ಚರ್ಯ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗಿತ್ತು ಅಂತ ಹೇಳ್ತೀರಿ? ಅಂದರೆ ಎಲ್ಲೋ ಅವರನ್ನು ಈ ವಸತಿ ಶಾಲೆಗಳಲ್ಲಿ ಇಲ್ಲೇ ಕೂರಿಸಿಕೊಳ್ಬೇಕಾದಂಥ ರೀತಿಯಲ್ಲಿ ಅಗತ್ಯತೆ ಇತ್ತಾ? ಇಲ್ಲಿ ನೀವು ಆನ್ಲೈನ್ ಕೂಡ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆನ್ಲೈನ್ ಮೆಂಟಲಿ ಚಾಲೆಂಜ್ ಅಂದರೆ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳು, ಅಂದರೆ ಬುದ್ಧಿಮಾಂದ್ಯತೆ, ಆಟಿಸಮ್, ಮೆದುಳಿನ ಪಾರ್ಶ್ವ ಅಥವಾ ಬಹುವಿಧ ನ್ಯೂನ್ಯತೆ, ಈ ಮಕ್ಕಳಿಗೆ ಅಥವಾ ನಿರ್ದಿಷ್ಟ ಕಲಿಕೆಯ ಸಮಸ್ಯೆ ಅಂತ ಹೇಳ್ತೇವೆ, ಲರ್ನಿಂಗ್ ಡಿಸೇಬಿಲಿಟಿ ಅಂತ ಹೇಳ್ಕೊಂಡು, ಈ ಎಲ್ಲ ಸಮಸ್ಯೆ ಇರುವವರಿಗೆ ಆನ್ಲೈನ್ ಶಿಕ್ಷಣ. ಆದರೆ ಇನ್ನೊಂದು ವಿಚಾರ, ಈಗ ನಾವು ಹೇಳೋದು ಹಾಸ್ಟೆಲಲ್ಲೇ ಇಟ್ಕೊಳ್ಬೇಕು, ವಸತಿ ನಿಲಯದಲ್ಲಿ ಇಟ್ಕೊಂಡು ಅವರ ತರಗತಿಗಳನ್ನು ಮುಂದುವರಿಸಬೇಕು ಅಂತ ಹೇಳಿದರೆ, ಅಲ್ಲಿಂದ ಯಾರು ಹೊರಗೆ ಹೋಗ್ಕೊಡುದು, ಅಲ್ಲಿ ಯಾರು ಒಳಗೆ ಬರಬಾರದು. ಕರೆಕ್ಟ್. ಅದೇ 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 ಮೊನ್ನೆ ಬೆಳ್ತಂಗಡಿಯಲ್ಲಿ ನಡೆದಂತ ಘಟನೆ ನಮಗೆ ನೆನಪಿದೆ. ಅದಕ್ಕಾಗಿ ಯಾರು ಒಳಗೆ ಬರಲೂಬಾರದು, ಒಳಗಿದ್ದವರು ಹೊರಗೆ ಹೋಗಲೇಬಾರದು. ಈ ರೀತಿ ಒಂದು ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಕೇರ್ ಟೇಕರ್ಸ್ ಇರುವವರು, ಟೀಚರ್ಸ್ನವರು ಇರುವವರು, ಅವರು ಮನೆಗೆ ಹೋಗಲೇಬೇಕು, ಫ್ಯಾಮಿಲಿ ಇರುವವರಿದ್ದಾರೆ. ಆಗ ಏನು ಮಾಡೋದು ಅಂತ ಹೇಳಿ ಆ ರೀತಿಯಲ್ಲಿ ಸರ್ಕಾರ ತೆಗೆದುಕೊಂಡದ್ದು ಹೌದು. ಆದರೆ
ಈ ವಿಶೇಷ ಮಕ್ಕಳಿಗೆ ಒಂದು ಯಾವ ರೀತಿ ತರಬೇತಿ ಕೊಡಬೇಕು, ಹೇಗೆ ಶಿಕ್ಷಣ ಕೊಡಬೇಕೆಂಬುದನ್ನು ಈಗ ಸೋಷಿಯಲ್ ಮೀಡಿಯಾಗಳಿದೆ, ಟಿ ವಿ ಇದೆ ಅಥವಾ ಇಂಥದ್ದಿದೆ, ಈಗ ನಿಮ್ಮದು ಇಷ್ಟು ದೊಡ್ಡದು ಒಂದು ಚಾನಲ್ ವ್ಯವಸ್ಥೆ ಇದೆ, ಇಂಥದ್ರ ಮುಖಾಂತರ ಒಂದು ಲೆಸನ್ ಕೊಡ್ತಕ್ಕಂಥ ವ್ಯವಸ್ಥೆಗೆ ಸರ್ಕಾರ ಬೆಂಬಲ ಕೊಡಬೇಕಿತ್ತು. ಸರ್ಕಾರ ಬೆಂಬಲ, ಪರಿಣಿತರನ್ನ ಕರೆಸಿಕೊಂಡು, ನಮ್ಮನೆ ಕರೀರಿ ಅಂತ ಹೇಳೋಲ್ಲ ನಾವು, ಶಿಕ್ಷಕರು ಬೇಕಾದಷ್ಟಿದ್ದಾರೆ, ವಿಶೇಷ ಶಿಕ್ಷಕರಿದ್ದಾರೆ, ಅಂದ್ರೆ ಅವರ ಪೇರೆಂಟ್ಸ್ಗಳಿಗೆ, ಹೆತ್ತವರಿಗೆ, ಪೇರೆಂಟ್ಸಿಗೆ ಒಂದು ಅದರ ಬಗ್ಗೆ ಲೆಸನ್, ಅವರ ಇದರ ಬಗ್ಗೆ ಅವರ ಒಂದು ಆ ಪೇರೆಂಟ್ಸಿಗೆ ಆನ್ಲೈನ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕಿತ್ತು ಇದರ ಮುಖಾಂತರ, ಚಾನೆಲ್ ಮುಖಾಂತರ. ಹೌದು, ಅದನ್ನ ಮಾಡ್ತಿದ್ರೆ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಕಾರ್ಯ. ಈಗ ಚಂದನ ಇದೆ, ಚಂದನದಲ್ಲಿ ಒಂದು 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 ತಾಸಿನ ಕಾರ್ಯಕ್ರಮ ಆದರೂ ಈ ವಿಶೇಷ ಶಿಕ್ಷಣದ ಬಗ್ಗೆ ತರಬೇತಿ ಮಾಡೋದು. ಸಾಮರ್ಥ್ಯವಂತ ಮಕ್ಕಳಿಗೇನೆ ನಾವು ಅವರಿಗೆ ಏನೋ ತಪ್ಪು ಮಾಡಿದರೆ ಕೆಲವೊಮ್ಮೆ ಹೇಳಿದೆ ಅದು ಹೊಡಿಬಾರ್ದು, ಹೊಡಿದರೆ ಅವರಿಗೆ ಮಕ್ಕಳಿಗೆ ಇದಾಗುತ್ತೆ ಅಂತ ಅನ್ನುವಂಥದ್ದು ಹೇಳಿದೆ. ಇನ್ನು ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಆ ಹೆತ್ತವರು ನಾನು ಏನು ಮಾಡಬೇಕು, ಅವರ ಬೇರೆ 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 ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಹಿಸಿಕೊಳ್ಳಿಕ್ಕಾಗುದಿಲ್ಲ ಸರ್. ಕೆಲವೊಮ್ಮೆ ಹೆತ್ತವರು ಸಹಿಸಿಕೊಳ್ಳಿಕ್ಕಾಗುದಿಲ್ಲ, ಆ ಪರಿಸ್ಥಿತಿಯಲ್ಲಿ ಇರ್ತಾರೆ. ಪ್ರತಿ ಒಂದು ಹಂತದಲ್ಲೂ ಅವನ ಬಗ್ಗೆ ಅವಳ ಬಗ್ಗೆ ಚಿಂತಿಸ್ತಕ್ಕಂಥ ಹೆತ್ತವರು ಏನು ಮಾಡಬೇಕು, ಹೇಗೆ ಈ ವರ್ತನೆಯನ್ನು ಹೇಗೆ ಪರಿವರ್ತನೆಗೊಳಿಸೋದು, ಈ ಎಲ್ಲ ಸಮಸ್ಯೆಗಳಿಂದ ಅವರು ನಿಜವಾಗಿ ಒಂದು ಗೊಂದಲದ ವಾತಾವರಣದಲ್ಲಿ ಇರ್ತಾರೆ. ಸೊ ಆ ಬಗ್ಗೆ ಒಂದು ಸ್ಪಷ್ಟವಾದಂತ, ಈ ವಿಶೇಷ ಮಕ್ಕಳ ಹೆತ್ತವರಿಗೆ ಒಂದು ಸ್ಪಷ್ಟವಾದಂತ ಒಂದು ತರಬೇತಿ ಈ ಸಂದರ್ಭದಲ್ಲಿ ಅವರಿಗೆ ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ ಸಾರಿ, ಮನೆಗೆ ಹೋಗಿ ನಮಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಸಮುದಾಯ ಅಥವಾ ಹೊರಗಡೆ ಮಾಡುವುದು ಇಂಥದ್ದೆಲ್ಲ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅಂಥದ್ರಲ್ಲಿ ಈ ರೀತಿಯಲ್ಲಿ ಒಂದು ಅವರಿಗೆ ಕೊಡ್ತಕ್ಕಂಥದ್ದು. ಯಾಕೆ ಇವತ್ತು ಎಷ್ಟೋ ಮನೆಗಳು ಅವರಿಗೆ ಊಟಕ್ಕೂ ಒಂದು ತೊಂದರೆ ಆಗ್ತಕ್ಕಂಥದ್ದು. ಯಾಕೆಂದ್ರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕೂಲಿ ಪಾಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಕ್ಕಳೊಟ್ಟಿಗೆನೆ ಇರ್ಬೇಕು, ಮಕ್ಕಳನ್ನ ಬಿಟ್ಟು ಹೋಗುವಾಗಿಲ್ಲ. ಅದರಲ್ಲೂ ಸಿವಿಯರ್ಲಿ ರಿಟಾರ್ಡೆಡ್, ಪ್ರೊಫೌಂಡ್ಲಿ ರಿಟಾರ್ಡೆಡ್ ಆಗಿದ್ರೆ ಬಹಳ ಕಷ್ಟ. ಮೈಲ್ಡ್ ಮಾಡರೇಟ್ ಸಾಮಾನ್ಯ, ಅವರು ಸಾಧಾರಣ ಅವರವರು ಒಂದು ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಬಟ್ ಪ್ರೊಫೌಂಡ್ಲಿ ರಿಟಾರ್ಡೆಡ್ ಮತ್ತು ಅಂದ್ರೆ ಅದು ಮಲಗಿದಲ್ಲಿರುವಂತ ಕೇಸಸ್ಗಳು ತುಂಬಾ ಇದೆ. ಇಂಥದನ್ನೆಲ್ಲ ನಿಭಾಯಿಸಿಕೊಳ್ಳುವುದು, ಅದರ ಬಗ್ಗೆ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅದು ಸುಲಭದ ಕೆಲಸ ಅಲ್ಲ. ಇದು ನಮಗೂ ಒಂದು ಸಮಸ್ಯೆ. ಎಲ್ಲೋ ಹಣವಂತರು ಜನ ಇಟ್ಕೊಂಡಿರಬಹುದು, ಅದಕ್ಕೆ ಬಹುಶಃ ಬಡವರಾದ್ರೆ ಅದನ್ನ ಇನ್ನೂ ಬಹಳ ಕಷ್ಟ ಆಗ್ತದೆ, ಬಹಳ ಕಷ್ಟ. ಅದಕ್ಕಾಗಿ ನಾವು ಕೇಳಿದ್ದೇವೆ ಇವತ್ತೆಲ್ಲ ರಾಜ್ಯದ ಎಲ್ಲ ವಿಶೇಷ ಮಕ್ಕಳಿಗೂ, ಈ ಮಕ್ಕಳಿಗೆ ಈಗ ಏನು ಸಾಮಾನ್ಯ ಶಾಲಾ ಮಕ್ಕಳಿಗೆ ಏನು ಫುಡ್ ಗ್ರೈನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ, ನಮ್ಮ ಮಕ್ಕಳಿಗೂ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮ ಮಕ್ಕಳಿಗೂ ಹಾಲಿನ ಉಡಿ ಅದು ಇದೆಲ್ಲ. ನನಗೆ ಒಂದು ಕೇಳಬೇಕು, ಸರ್ಕಾರದ ಮಟ್ಟದಲ್ಲಿ ಈಗ ಬೇರೆ 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 ನೀವು ಆಗಲೇ ಹೇಳಿದ್ರಿ ಇಲಾಖೆಗಳು ಅದು ಇದು ಅಂತ, ಭಿನ್ನ ಸಾಮರ್ಥ್ಯದ ಮಕ್ಕಳ ಪಠ್ಯಕ್ರಮ ಅಂತ ಅನ್ನೋದು ಅದಿಲ್ವಾ? ಪಠ್ಯಕ್ರಮ ಅಂತ ಹೇಳಿಕೊಂಡು ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲಿ ಹ್ಯಾಂಡಿಕ್ಯಾಪ್ಟ್ ಅಂತ ಇದೆ, ಅದು ಒಂದು ಪಠ್ಯಕ್ರಮವನ್ನು ನೀಡಿದೆ. ಯಾಕೆಂತ ಹೇಳಿದ್ರೆ FACP ಅಂತ ಹೇಳಿಕೊಂಡು, ಫಂಕ್ಷನಲ್ ಅಕಾಡೆಮಿಕ್ ಚೆಕ್ ಲಿಸ್ಟ್ ಪ್ರೋಗ್ರಾಮ್. ಅದರಲ್ಲಿ ಸುಮಾರು 20 ವಿಚಾರಗಳಿದೆ. ಪ್ರತಿ 20 ವಿಚಾರದಲ್ಲೂ ಇನ್ನೂ 20 ಹಂತಗಳಿದೆ. ಸರಿ, ಅದು ಟೋಟಲ್ ರಾಷ್ಟ್ರವ್ಯಾಪಿಯಾಗಿ. ಹೌದು. ಆದ್ರೆ ಏನು ಅಂತ ಹೇಳಿದ್ರೆ ಪ್ರತಿ ಒಂದು ಮಗು, ಈಗ ನಮ್ಮಲ್ಲಿ ಸಾನ್ನಿಧ್ಯಕ್ಕೆ ಒಂದು ಮಗು ಬಂದಾಗ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಮಗು ಯಾವ ಮಟ್ಟದಲ್ಲಿದೆ, ಅಕಾಡೆಮಿಕ್ ಆಗಿ ಯಾವ ಮಟ್ಟದಲ್ಲಿದೆ, ಉಳಿದ ವಿಚಾರಗಳಲ್ಲಿ ಅವನ ದೈಹಿಕ ವಿಚಾರದಲ್ಲಿ ಯಾವ್ದು ಮಟ್ಟದಲ್ಲಿದೆ, ಅವನಿಗೆ ಏನು ತೊಂದರೆಗಳಿದೆ, ಭಾಷಾ ಕೊರತೆ ಇದೆಯೇ, ಸ್ಪೀಚ್ ಹೇಳ್ತೇವೆ ನಾವು, ಮಾತು, ಹೌದು, ಅದರದ ಬಗ್ಗೆ ತೊಂದರೆ ಇದೆಯೇ, ಇದೆಲ್ಲವನ್ನ ಫೈಂಡ್ ಔಟ್ ಮಾಡಿಕೊಂಡು ಒಂದು ಶಾರ್ಟ್ ಟರ್ಮ್ ಗೋಲ್ ಅಂತ ಮಾಡ್ತೇವೆ. ಈ 3 ತಿಂಗಳ ಅವಧಿಯಲ್ಲಿ ನಾನು ಇದನ್ನು ಅವನಿಗೆ ಕಲಿಸಬೇಕಾಗಿದೆ. ಹಣದ ವಿಚಾರ ಕಲಿಸಬೇಕು, ಗಂಟೆ ನೋಡೋ ವಿಚಾರ ಕಲಿಸಬೇಕು, ಸಾಮಾಜಿಕ ಬೇರೆ. ನಾನು ಹೇಳುದು ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ಸ್ಪಷ್ಟವಾದಂತ ನಿರ್ದೇಶನಗಳಿಲ್ಲ, ಖಂಡಿತ ಇಲ್ಲ. ಇಲ್ಲಿ ರಾಮದಾಸ್ ಅವರೇ, ನಾನು 1ನೇ ತರಗತಿ 2ನೇ ತರಗತಿ PUC SSLC ಈ ಪಾಠ ಇದು ಹೀಗೆ ಇಷ್ಟು ಅಂತ ಅನ್ನೋದಿದೆ. ಇದು ಸಾಮರ್ಥ್ಯವಂತ ಮಕ್ಕಳಿಗೆ. ಭಿನ್ನ ಸಾಮರ್ಥ್ಯದ ಮಕ್ಕಳು ಅಂದಾಗ ಇಡೀ ಒಂದು ವಯಸ್ಸಿಗೆ ಇಷ್ಟು ಇಂಥ ಕಲಿಕೆಗಳು ಹೀಗೆ ಆದಾಗ, ಇಷ್ಟು ಪ್ರೌಢಾವಸ್ಥೆಗೆ ಬಂದಾಗ ಅವನನ್ನು ಹೇಗೆ ನೋಡ್ಕೊಳ್ಳುವಂಥದ್ದು? ಇಯರಿಂಗ್ ಇಂಪೇರ್ಡ್, ವಿಜುವಲ್ ಇಂಪೇರ್ಡ್, ಫಿಸಿಕಲಿ ಚಾಲೆಂಜ್ ಅವರಿಗಿದೆ. ಸಾಮಾನ್ಯ ಶಾಲೆ ಇದರಲ್ಲಿ ಅವರು ಕಲ್ತ್ಕೊಂಡು ಹೋಗ್ಬೇಕು. ಬಟ್ ಇವರಿಗೆ, ನಮ್ಮ ಮಕ್ಕಳಿಗೆ ಓಪನ್ ಸ್ಕೂಲ್ ಇದೆ, ಸಿಸ್ಟಮ್ ಇದೆ. ಬಟ್ ಆ ಓಪನ್ ಸ್ಕೂಲ್ ಸಿಸ್ಟಮ್ ಅಲ್ಲಿ
ಅವರು ತೇರ್ಗಡೆ ಆಗುತ್ತಾ ಬರ್ತಾರೆ. ಕೆಲವರೆಲ್ಲ ಮೈಲ್ಡ್ ರಿಟಾರ್ಡೇಷನ್ ಎಲ್ಲ ಇದ್ದವರೆಲ್ಲ ಅವರು ಕೆಲವೊಂದು ಹಂತವನ್ನು ತಲುಪಲಿಕ್ಕೆ ಸಾಧ್ಯತೆ ಇದೆ. ಬಟ್ ಸರ್ಕಾರದ ಮಟ್ಟದಲ್ಲಿ ಇವರಿಗೆ ಇಂಥದೇ ಒಂದು ಕಾರ್ಯಕ್ರಮ ಮಾಡಬೇಕು, ಈಗ ಗಣಿತ ವಿಚಾರದಲ್ಲಿ ಇದಿರಬೇಕು, ಮತ್ತು ಸಾಮಾನ್ಯ ಜ್ಞಾನದಲ್ಲಿ ಇದೆಲ್ಲ ಇರಬೇಕು. ಈಗ ಒಂದು ಮಗುವಿಗೆ 7 ಹಂತಗಳು 7-8 ಹಂತಗಳನ್ನು ನಾವು ಮಾಡಿಕೊಳ್ತೀವಿ. ಆ 8 ಹಂತದಲ್ಲೂ ಅವನ ಡೆವಲಪ್ ಆಗಬೇಕಾದ್ರೆ ಆ ರೀತಿಯ ಒಂದು ಪಠ್ಯಕ್ರಮ ಯಾಕೆ ಈವರೆಗೂ ರಚನೆ ಮಾಡಿಲ್ಲ ಸರ್ಕಾರ? ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರೆದು ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ಮಾಡಿ ಮತ್ತೆ ಬರ್ತೀವಿ. ಇವತ್ತು ನಮ್ಮೊಂದಿಗೆ ಈಗಾಗಲೇ ನಾವು ಮಾತಾಡ್ತಿದ್ದೆವು ಸಾನ್ನಿಧ್ಯ ವಸತಿ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಹಾಗಿದ್ರೆ ಇದು ನಿಮ್ಮಂಥವರು ಎಲ್ಲ ಮನಸ್ಸು ಮಾಡಿಕೊಂಡು ನೀವೇ ಏನೋ ಕಲಿತುಕೊಂಡು ತಿಳಿದುಕೊಂಡು ನಿಮ್ಮ ಒಂದಷ್ಟು ಅಧ್ಯಯನವನ್ನು ಮಾಡಿಕೊಂಡು ಇಂಥ ಮಕ್ಕಳನ್ನು ನೋಡ್ಕೊಳ್ಬೇಕನ್ನೋಂಥ ಕಾಳಜಿಯಿಂದ ಅದಕ್ಕೆ ಬೇಕಾದಂಥ ಒಂದು ಮಾನಸಿಕವಾದಂಥ ರೀತಿಯಲ್ಲಿ ಅದನ್ನು ಗಟ್ಟಿಗೊಳಿಸುವಂಥ, ಬೌದ್ಧಿಕವಾಗಿ ಅಂಥ ಮಕ್ಕಳನ್ನು ಗಟ್ಟಿಗೊಳಿಸುವಂಥ ನಿಮ್ಮದೇ ಒಂದು ಪ್ರಜ್ಞೆಗಳನ್ನು ಮಾಡಿಕೊಂಡು ನಿಮ್ಮದೇ ಒಂದು ಕಾಳಜಿಯನ್ನು ಮಾಡಿಕೊಂಡು ಮಾಡಿದ್ರಿಂದ ಮಾತ್ರ ಇದು. ಹಾಗಾದರೆ ಸರ್ಕಾರದ ಯೋಜನೆ ಅಲ್ಲವೇ ಅಲ್ಲ. ಹಾಗಿದ್ರೆ ಇಲ್ಲಿ ಒಂದು ಸಣ್ಣ ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಈ ಗಣಿತವನ್ನು ಈ ಮಕ್ಕಳಿಗೆ ಹೇಗೆ ಕಲಿಸಬೇಕು, ಅದರಲ್ಲಿ ಯಾವ ವಿಚಾರಗಳಿರಬೇಕು ಎಂಬ ಬಗ್ಗೆ ಒಂದು ಪುಸ್ತಕವನ್ನು ರಿಲೀಸ್ ಮಾಡಿದೆ ನಾನು. ನಮ್ಮ ತಲ್ಲೂರು ಫ್ಯಾಮಿಲಿ ಟ್ರಸ್ಟ್ ನಮ್ಮ ಕುಂದಾಪುರದವರು ಅವರು ಅದಕ್ಕೆ ಬೆಂಬಲ ಕೊಟ್ಟು ಅದನ್ನು ಪ್ರಿಂಟ್ ಮಾಡಿಕೊಟ್ಟು ನಮ್ಗೆ ಕೊಟ್ಟರು. ಅದರಲ್ಲಿ ಒಳ್ಳೆ ವಿಚಾರಗಳಿದೆ. ಅಂದರೆ ಸುಮ್ಮನೆ ಒಂದು ಮಗು ಒಂದು ಬರೆಯುವುದಕ್ಕಿಂತ ₹1 ಇದು ಒಂದು ಎಂಬ ಕಾನ್ಸೆಪ್ಟ್ ಬರಬೇಕಾದ್ರೆ ಆ ರೀತಿಯ ಒಂದು ಪರಿಕಲ್ಪನೆಯನ್ನು ಆ ಮಗುವಿನಲ್ಲಿ ನಾವು ಮೂಡಿಸಬೇಕು. ಸುಮ್ಮನೆ ಒಂದು ಪುಟದಲ್ಲಿ ಒಂದು ಬರೆಯೋದು, ಎರಡನೇ ಪುಟದಲ್ಲಿ ಎರಡು ಬರೆಯೋದು ಅದು ಪ್ರಯೋಜನ. ₹2 ಆಗ್ಬೇಕದು, ₹1 ಆಗ್ಬೇಕು. ಆ ರೂಪಾಯಿ ಹಣದ ವ್ಯವಹಾರ. ಈಗ ನಮ್ಮ ಸಾನ್ನಿಧ್ಯದಲ್ಲಿ ನಾವೊಂದು ಮಾಡೆಲ್ ಶಾಪ್ ಮಾಡಿದ್ದೇವೆ. ಎಲ್ಲ ಡಮ್ಮಿ ವಸ್ತುಗಳನ್ನು ತುಂಬಿಸಿ ಅದಕ್ಕೆ ರೇಟ್ ಹಾಕಿದ್ದೇವೆ. ಮಧ್ಯಾಹ್ನದ ಹೊತ್ತು ಟೀಚರ್ಸ್ನವರು ಕರ್ಕೊಂಡು ಹೋಗಿ ಅಲ್ಲಿ ಆ ವಸ್ತು ತಗೊಳ್ಳೋದು, ಅದಕ್ಕೆ ಹಿಂದೆ ಕೊಡೋದು, ಹಣ ಎಲ್ಲ ಅವರ ಕೈಯಲ್ಲಿ ಕೊಡೋದು, ಇದೆಲ್ಲ ಇದೆ. ಯಾಕೆ ಇದು ಕೊಡುವುದು? ಅದು ಸಾಮಾನ್ಯ ಜೀವನದಲ್ಲಿ ಅವರು ಅಳವಡಿಕೆ ಮಾಡಿಕೊಳ್ಳಬೇಕು. ಅವರಿಗೆ ಬೇಕಾಗಿರೋದು ಸಾಮಾನ್ಯ ಜೀವನ, ಯಾವುದಂತ ವೇದಾಂತಗಳಲ್ಲ, ಏನು ಬೇಕಾಗಿಲ್ಲ. ಅವರು ಒಂದು ಬಾಕಿಯವರಾಗಿ ಒಂದು ಜೀವನ ನಡೆಸಬೇಕು ಈ ಸೊಸೈಟಿಯಲ್ಲಿ, ಅಲ್ವಾ? ಮೇನ್ ಸ್ಟ್ರೀಮ್ಗೆ ಬರಬೇಕು ಅವರು. ಹಾಗಾದ್ರೆ ಇಂಥ ಮಾಡಿದ ಪುಸ್ತಕಕ್ಕೆ ಈವರೆಗೂ ಸರ್ಕಾರ ಅದು ಇರಲೇಬೇಕು ಅಂತ ಹೇಳಿಕೊಂಡು ಏನಿದೆ ಅದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲಿ ಹ್ಯಾಂಡಿಕ್ಯಾಪಿಗೂ ಕಳಿಸಿಕೊಟ್ಟೆ, ಅಲ್ಲಿಯೂ ಅದನ್ನು ಬದಿಗಿರಿಸಿಕೊಂಡಿದ್ದಾರೆ ಹೊರತು ಅದರ ಬಗ್ಗೆ ಒಂದು ಮಾತು ನಮಗೆ ಹಿಂದೆ ಬರೆಯಲಿಲ್ಲ. ಹಾಗಾದರೆ ಏನು ಮಾಡಿದ್ರು, ಏನು ಮುಂದೆ ಹೋದರೂ ಕೂಡ ಯಾವುದೇ ಒಂದು ರೀತಿಯ ಒಂದು ಪ್ರೋತ್ಸಾಹ, ಮೋಟಿವೇಶನ್ ಆಗಲಿ ಸರ್. ಈಗ ನೀವು ಸಾನ್ನಿಧ್ಯ ವಸತಿ ಶಾಲೆ ಆರಂಭ ಮಾಡಿದ ನಂತರದಿಂದ
ಬೇರೆ ದಾನಿಗಳಿಂದ ಕಾಡಿ ಬೇಡಿ ನೀವೆಲ್ಲ ಟ್ರಸ್ಟ್ ಎಲ್ಲ ಮಾಡಿಕೊಂಡು ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ. ಸರ್ಕಾರದ ಮಟ್ಟದಲ್ಲಿ ಈಗ 2010ರಲ್ಲಿ ಬಹುಶಃ ಮುಖ್ಯಮಂತ್ರಿಯವರು ನಿಮಗೆ ಒಂದು ಕೊಟ್ಟರು, ಆದರೆ ಎಲ್ಲೋ ಅದು 6,000 ಅವರಿಗೆ ಕೊಟ್ಟಿರುವಂಥದ್ದು. 14ರ ನಂತರ 13. ಆದರೆ ಉಳಿದ, ನಾನು ಆಗಲೇ ಹೇಳಿದ ಹಾಗೆ, ಉಳಿದ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ವೇತನವನ್ನು ಕೊಟ್ಟಿರ್ತಾರೋ ಆ ವೇತನ ಅಲ್ಲ, ಅದನ್ನು ಕೂಡ ಉಳಿದ ವೇತನವನ್ನು ನೀವು ಅಷ್ಟು ಕಷ್ಟಪಡುವಂಥ ಶಿಕ್ಷಕರಿಗೆ ನೀವು ಉಳಿದ ಕಡೆಯಿಂದ ತರಬೇಕು ಅಂತ ಅನ್ನುವಂಥದ್ದು. ಹಾಗಿದ್ರೆ ಇದನ್ನು ಹೇಗೆ ಮುನ್ನಡೆಸಿಕೊಂಡು ಹೋಗಬೇಕು? ಹಾಗಿದ್ರೆ ಅಲ್ಲ, ಇಲ್ಲಿ ಯಾವ ಯುವಕರು ಯುವತಿಯರು ಈ ತರಬೇತಿಯನ್ನು ಮಾಡಲಿಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬಂದರೂ ಕೂಡ ಇದರಲ್ಲಿ ಒಂದು ಸರಿಯಾದ ಬೇಸ್ ನಮಗೆ ಸಿಗೋದಿಲ್ಲ, ಜೀವನಕ್ಕೆ ಬೇಕಲ್ವಾ. ಯಾರು ಈಗ ಒಂದು ಕಲಿಯುವುದು ಏನು ಖರ್ಚು ಮಾಡಿಕೊಂಡು ಕಲಿತಾರಾದ್ರೆ ಮುಂದೆ ನಾನು ಅದರಲ್ಲಿ ಕೆಲಸ ಮಾಡಬೇಕು. ಈಗ ಅವರಿಗೆ ಭಿನ್ನ ಸಾಮರ್ಥ್ಯದ ಮಕ್ಕಳ ಜೊತೆ ಕೆಲಸ ಮಾಡಬೇಕು ಅಂತ ಮನಸ್ಸಿದ್ರು ಕೂಡ ಮುಂದೆ ಭವಿಷ್ಯ ಇಲ್ಲದಿದ್ರೆ, ಇವತ್ತು ಸೇರಿದವರಿಗೂ 13,500, 10 ವರ್ಷ ಸರ್ವಿಸ್ ಆದವರಿಗೂ 13,500, ಏನ್ ಮಾಡ್ಬೇಕು ಹೇಳಿ? 24 ತಾಸು ಆ ಮಕ್ಕಳ ಕೆಲಸ ಮಾಡತಕ್ಕಂಥ ಇವರಿಗೆ ಏನು ಕೇರ್ ಟೇಕರ್ಸ್ ಅಂತ ಹೇಳ್ತೇವೆ, ಪರಿಚಾರಿಕೆಯವರು, ಅವರಿಗೆ 8ರಿಂದ 9,000. ಇದು ಎಲ್ಲಿ ಇವತ್ತು ಜೀವನ ಮಾಡಲಿಕ್ಕೆ ಸಾಧ್ಯತೆ ಇದೆ? ಒಂದು ಒಳ್ಳೆಯ ವ್ಯವಸ್ಥೆಗಳು ಆಗಬೇಕು. ಅದಕ್ಕೆ ನಾನು ಸುರೇಶ್ ಕುಮಾರ್ ಅವರ ಹತ್ರ ಹೇಳಿದ್ದು, ಈ ಶಾಲೆಗಳನ್ನು ನಿಮ್ಮ ಶಿಕ್ಷಣ ಇಲಾಖೆಗೆ ಸೇರಿಸಿ ಒಂದು ಒಳ್ಳೆ ಶಿಕ್ಷಣದ ವ್ಯವಸ್ಥೆ ಆಗ್ತದೆ ಈ ಮಕ್ಕಳಿಗೆ. ಆಕ್ಚುಲಿ ಕಂಪ್ಲೀಟ್ ಸರ್ಕಾರವೇ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಆದ್ರೆ ನಿಮ್ಮಂತವ್ರು ಮನಸ್ಸು ಮಾಡಿದ್ರಿಂದ ಆ ಮಕ್ಕಳು ಇವತ್ತು, ಇಲ್ಲದ್ರೆ ಆ ಕುಟುಂಬಗಳ ಪರಿಸ್ಥಿತಿ ಏನಾದಿತ್ತು ಸರ್? ತುಂಬಾ ಮಕ್ಕಳು ಅಲ್ಲ, ನಮ್ದು ಬೆರಳೆಣಿಕೆ. ಈಗ ರಾಜ್ಯ ವ್ಯಾಪ್ತಿಯಲ್ಲಿ ನೋಡಿದ್ರೆ ನಮ್ಮ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡಬೇಕು, ಈ ಬಗ್ಗೆ ಆಲೋಚನೆ ಮಾಡಬೇಕು. ಒಂದು ಸ್ಪಷ್ಟವಾದಂಥ ವ್ಯವಸ್ಥೆ ಈ ಭಿನ್ನ ಸಾಮರ್ಥ್ಯದವರಿಗೆ, ಅಂದ್ರೆ ಈಗ ಹಿಯರಿಂಗ್ ಇಂಪೇರ್ಡ್, ವಿಜುವಲ್ ಇಂಪೇರ್ಡ್ ಮತ್ತು ಫಿಸಿಕಲಿ ಚಾಲೆಂಜ್ ಅವರಿಗೆ ಅವರು ಸಾಮಾನ್ಯ ಶಾಲೆಗಳಲ್ಲಿ ಕಲೀಲಿಕ್ಕೆ ಅಲ್ಲಿಯೂ ಕೂಡ ಬ್ಯಾರಿಯರ್ ಫ್ರೀ ಅಂಗವಿಕಲ ಸ್ನೇಹಿ ವಾತಾವರಣ ಇರಬೇಕು. ಅದು ಇರಬೇಕು ಎಲ್ಲ ಕಡೆಗಳಲ್ಲಿ. ಕೆಲವು ನೀವು ನೋಡಿರ್ಬಹುದು, ನಾನು ಯಾವುದು ಸರಕಾರಿ ಅಥವಾ ಖಾಸಗಿ ಅಂತ ಹೇಳುವುದಿಲ್ಲ, ಕೆಲವು ಕಡೆ ಶೌಚಾಲಯಗಳ ವ್ಯವಸ್ಥೆನೇ ಇರುವುದಿಲ್ಲ, ಅಂದ್ರೆ ಎಲ್ಲೋ ದೂರದಲ್ಲಿ ಇರ್ತದೆ. ಅಲ್ಲಿವರೆಗೆ ಹೇಗೆ ಹೋಗುವುದು ಮಗು? ಓಕೆ ಸರ್, ಈಗ ಈ ಲಸಿಕೆಗೆ ಸಂಬಂಧಪಟ್ಟ ಹಾಗೆ, ಲಸಿಕೆ ಈಗ ಒಂದು ಕಾನ್ಫರೆನ್ಸ್ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಲಸಿಕೆಯನ್ನು ಪಡೆದುಕೊಂಡು ಮತ್ತೆ ಅವರು ಶಾಲೆಗೆ ಹೋಗಬೇಕು ಅನ್ನೋದು ಪ್ರಯತ್ನಗಳೇನಾದರೂ ನಡೀತಾ ಇದೆಯಾ? ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಇದರ ಬಗ್ಗೆ ಸರ್ಕಾರ ಒಂದು ಗೈಡ್ಲೈನ್ಸ್, ಒಂದು ಆದೇಶವನ್ನು ಹೊರಡಿಸಿದೆ, ಇವರಿಗೆ ಕೊಡ್ಲೇಬೇಕು ಅಂತ ಹೇಳಿಕೊಂಡು. ಆದ್ರೆ ಇಲ್ಲಿ ಕೂಡ ಒಂದು ರೀತಿಯ ತೊಂದರೆ ಇದೆ. ನಾನು ಇಲ್ಲಿಯ ನಮ್ಮ ತಾಲೂಕು ಮೆಡಿಕಲ್ ಆಫೀಸರ್ ಡಾಕ್ಟರ್ ಸುಜಯ್ ಭಂಡಾರಿಯವರ ಹತ್ರ ಎಷ್ಟೋ ಸಮಯದ ಮೊದಲೇ ನಾನು ಕೇಳಿದೆ, ಈ ಮಕ್ಕಳಿಗೆ ಕೂಡ, ಈ ಅಂಗವಿಕಲರಿಗೆ ಕೂಡ ಒಂದು ಲಸಿಕೆ ಕೊಡುವ ಕಾರ್ಯಕ್ರಮವನ್ನು ನೀವು ಮಾಡಬೇಕು ಅಂತ ಕೇಳಿದ್ರೆ, ಆ ಸಂದರ್ಭದಲ್ಲಿ ಆ ಗೈಡ್ಲೈನ್ಸ್ ಬಂದಿರಲಿಲ್ಲ. ಈಗ ಬಂದಿದೆ. ನಾವು ನಮ್ಮ ವಿಕಲಚೇತನರ ಸಬಲೀಕರಣ ಅಧಿಕಾರಿಯವರ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. 25ನೇ ತಾರೀಕಿನಿಂದ, ಈಗ ನಿನ್ನೆ ಅಲ್ಲ, ಬುಧವಾರ ದಿವಸ ರೋಸಾ ಮಿಸ್ಟಿಕದಲ್ಲಿ ಅಲ್ಲಿ ಒಟ್ಟು 9 ಕಾರ್ಯಕ್ರಮಗಳನ್ನು ಮಾಡಿದೆವು. ಇಲ್ಲಿ ಹೆತ್ತವರ ಜೊತೆಗೆ ಮಕ್ಕಳ ಜೊತೆಗೆ ಹೆತ್ತವರಿಗೂ ಕೊಡಬೇಕಾಗ್ತದೆ, ವಿಕಲಚೇತನರಿಗೂ ಅವರ ಆರೈಕೆದಾರ. ಅದು ಏನು ನೋಡಿ, ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ 18ರಿಂದ 44 ಮಾತ್ರ ಅಂತ ಹೇಳಿಕೊಂಡು ಬಹಳಷ್ಟು ಜನರಿಗೆ ಇದರಿಂದ ಭ್ರಮ ನಿರಸನವಾಯಿತು. ಫಸ್ಟ್ ಡೇ ಬಂದಾಗ ಇಲ್ಲಿ ಒಂದು ಚರ್ಚೆ ಕೂಡ ಆಯಿತು. ಡಾಕ್ಟರ್ ರಾಜೇಶ್ ಬಂದಿದ್ರು, ವೇದವಾಸ್ ಕಾಮತ್ ಇದ್ರು, ಅವರು DC ಅವರ ಜೊತೆ ಮಾತಾಡಿದ್ರೆ, ಎಲ್ಲ ಮಾತಾಡಿದ್ರೆ, ಈ ಏನು ಕೋವಿಡ್ ಶೀಲ್ಡ್ ಇದು ಈ ವ್ಯಾಕ್ಸಿನ್ ಏನಿದೆ ಅದು 44ರವರೆಗೆ ಮಾತ್ರ ಅಂತ ಹೇಳಿಕೊಂಡು ನಾವು ಹೇಳುದು 44ರ ನಂತರದ್ದು ಕೂಡ ಅಲ್ಲಿ ಕೊಡಬೇಕಿತ್ತು. ಯಾಕೆಂದರೆ ಎಷ್ಟು ಜನ ಮಕ್ಕಳ, ಅಂದ್ರೆ 30 ವರ್ಷ 35 ವರ್ಷ ಆಗಿರ್ತಕ್ಕಂಥ ಭಿನ್ನ ಸಾಮರ್ಥ್ಯದವರು ಅಥವಾ ವಿಕಲಚೇತನರ ಜೊತೆಗೆ ಬಂದಂತ ಪೇರೆಂಟ್ಸ್ ಪ್ರಾಯಸ್ಥರು, ಅವರಿಗೂ ಕೂಡ ಕೊಡುವಂತ ವ್ಯವಸ್ಥೆ ಆಗಬೇಕಿತ್ತು. ಇದು ಎಲ್ಲ ಕಡೆಗಳಲ್ಲಿ ಅದು ಇಲ್ಲ ಅಂತಾದಾಗ ಅವರಿಗೆ ನಿಜವಾಗಿ ಬಹಳಷ್ಟು ನೋವಾಗಿದೆ. ಯಾಕೆ ಈ ರೀತಿಯ ಗೊಂದಲ? ಅಂತ ಮಕ್ಕಳಿಗಾದ್ರೂ ಒಂದು ಕೊಡಬಹುದಾಗುತ್ತೆ. ಹೌದು, ಅದನ್ನೇ ಹೇಳಿದ್ರೆ, ಅದು ಎಲ್ಲೋ ಒಂದು ಕಾನೂನು ಮಾಡಿಕೊಂಡು ಅದರ ಚೌಕಟ್ಟಿನಲ್ಲೇ ಇರಬೇಕು ಅಂತ ಹೇಳಿ, ಈ ಮಾನವೀಯತೆ ದೃಷ್ಟಿಕೋನ ಮತ್ತು ಅಗತ್ಯದ ದೃಷ್ಟಿಕೋನ ಮತ್ತು ಅನಿವಾರ್ಯತೆಯ ದೃಷ್ಟಿಕೋನ ಇರಬೇಕು. ಅನಿವಾರ್ಯತೆ ಇದನ್ನು ಖಂಡಿತವಾಗಿ ನಾವು ಇವರಿಗೆ ಕೊಡಬೇಕು ಎನ್ನೋ ದೃಷ್ಟಿಯಲ್ಲಿ ಬಹಳಷ್ಟು ಕಡೆ ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಇರ್ಬೋದು, ಚೇತನ ಇರ್ಬೋದು, ಏನಾದ್ರೂ ಸ್ವಲ್ಪ ಆದ್ರೂ ಅವರು ಮಾಡಿದಾರ
ಆಗಲಿ ಅಂತ ಒಪ್ಪಿ ಮಾಡಿದೆ, ಒಳ್ಳೆ ಆಗಿದೆ. ಸಾಧಾರಣ 100-150 ಮಿಕ್ಕಿ ಸಾನ್ನಿಧ್ಯದಲ್ಲಿ ಆಯ್ತು, 200ಕ್ಕೂ ಮಿಕ್ಕಿ ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಆಯ್ತು, ಚೇತನದಲ್ಲಾಯ್ತು, ರೋಸಾ ಮಿಸ್ಟಿಕದಲ್ಲಿ ಆಯ್ತು, ನಮ್ಮ ಕಾರ್ಪೊರೇಟರ್ ಅವರ ಮುಖಾಂತರ ಮುಲ್ಕಿಯಲ್ಲಿ ನಮ್ಮ ಯೋಗೇಶ್ ಕೋಟ್ಯಾನ್ ಅವರ ಮುಖಾಂತರ ಅಲ್ಲಿ ಆಯ್ತು. ಹೀಗೆ ಬೇರೆ 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 ಕಡೆಗಳಲ್ಲಿ ಸೆಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿಯಲ್ಲಿ ಆಯ್ತು, ಮೂಡಬಿದ್ರೆಯಲ್ಲಿ ಆಯ್ತು, ಸ್ಫೂರ್ತಿ ಸ್ಪೆಷಲ್ ಸ್ಕೂಲ್ ಅಲ್ಲಿ, ಎಲ್ಲ ಕಡೆಗಳಲ್ಲಿ ಕೂಡ ನಾವು ಮಾಡಿದ್ದೇವೆ. ಆದ್ರೆ ಅವೇರ್ನೆಸ್ ಕಡಿಮೆ ಇದರ ಬಗ್ಗೆ, ಜನರು ಬರೋಲ್ಲ. ಇನ್ನೊಂದು ತಪ್ಪು ಅಭಿಪ್ರಾಯ ಇದೆ, ಈ ವಾಟ್ಸಪ್ ಅಲ್ಲಿ ಕೆಲವೊಂದು ಮೆಸೇಜ್ಗಳು ಬರೋದ್ರಿಂದ ಅದರಲ್ಲಿ ಇನ್ನೇನೋ ಆರಂಭ ಆಗುತ್ತೆ, ಇನ್ನೇನೋ ತೊಂದರೆಗಳಾಗುತ್ತೆ ಅಂತ ಹೇಳಿದಾಗ ಅದು ಕೂಡ ಒಂದು ಸಮಸ್ಯೆ ಆಗುತ್ತೆ. ಅದಕ್ಕೆ ಕೆಲವರು ಅಲ್ಲ, ಆದ್ರೆ ಈಗ ಮಾತ್ರ ಈಗ ಎಲ್ಲರೂ ತಯಾರಾಗಿದ್ದಾರೆ. ಆದ್ರೂ ಕೂಡ ಈ ಮಕ್ಕಳ ಹೆತ್ತವರು ಒಬ್ರು ನನಗೆ ಬಹಳಷ್ಟು ಮಾತಾಡಿದ್ರು, ಒಬ್ರು ಅದರಲ್ಲಿ ತೊಂದರೆ ಇದೆಯಂತೆಲ್ಲ, ಸೈಡ್ ಎಫೆಕ್ಟ್ ಇದೆಯಂತೆಲ್ಲ. ಈ ಬಗ್ಗೆ ಒಂದು ಏನು ಅವರನ್ನ ಎಡ್ಯುಕೇಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳು ನಮ್ಮಲ್ಲಿ, ಅದು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಬರೆದಾಕ್ತಾನೆ, ಅದು ಬರೆದಾಕಿದಾಗ ಅದನ್ನೇ ತೆಗೆದುಕೊಂಡು ಹಾಗೆ ಹೋಗ್ತಾರೆ. ಬಟ್ ಈ ಕಾರ್ಯಕ್ರಮ ಮುಂದುವರಿದಿದೆ. ನಾನು ಹೇಳುವುದಾದ್ರೆ ಈಗ ಇದಕ್ಕೆ ಮಿಕ್ಕಿದ್ದು ಕೂಡ 44ಕ್ಕಿಂತ ಮಿಕ್ಕಿದವರಿಗೆ ಕೂಡ, ಹೆಚ್ಚಿನ ವಯಸ್ಸಿನವರಿಗೆ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಿಂದ ಆಗಬೇಕು. ಈಗ 2ನೇ ಡೋಸ್ ಆದ ನಂತರದಲ್ಲಿ ಬಹುಶಃ ಆ ಮಕ್ಕಳನ್ನು ಮತ್ತೆ ಅವರ ಶಾಲೆಗಳಿಗೆ ಕಳಿಸುವಂತ ಒಂದು ಪ್ರಯತ್ನ ಸರ್ಕಾರದ ನಿರ್ಧಾರ ನೋಡಿ. ಅಲ್ಲಿ ಈ ಶಿಕ್ಷಣ ಇಲಾಖೆ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಒಂದು ನೀತಿ ನಿರೂಪಣೆ ಬಹುಶಃ ಮಾಡಿದರೆ ಸರ್ಕಾರ, ಅದರ ಅಗತ್ಯತೆ ಇದೆ. ಅಥವಾ ನೀವು ಹೇಳುವಂತ ರೀತಿಯಲ್ಲಿ ಹೆತ್ತವರಿಗೆ ತರಬೇತಿ ಕೊಡುವಂತಾಗುತ್ತೆ. ಹೆತ್ತವರಿಗೆ ತರಬೇತಿ ಕೊಡಬೇಕು. ಈ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆ, ಇಂಥ ಒಂದು ದಿನಗಳು ಬರ್ತದೆ ಅಂತ ಯಾರು ಯೋಚನೆ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಬರ್ಬಹುದು ಇಂಥದ್ದು, ಯಾಕೆಂದ್ರೆ ಎಲ್ಲವೂ ಇದೊಂದು ತರ ಬೆಲ್ ಕರ್ವ್ ತರ, ಒಮ್ಮೆ ಏರ್ತದೆ ಒಮ್ಮೆ ಇಳೀತದೆ ಅಲ್ವಾ. ಸೊ ಆ ರೀತಿ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ದಿನಗಳು ಬಂದಾಗ ಇದನ್ನು ಸಹಿಸಿಕೊಳ್ಳುವ ಶಕ್ತಿಯೇ ಇರುವುದಿಲ್ಲ ಕೆಲವರಿಗೆ. ಸೊ ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಜಾಗರೂಕತರಾಗಿರ್ಬೇಕು, ಹೆತ್ತವರನ್ನ ಎಡ್ಯುಕೇಟ್ ಮಾಡಬೇಕು. ಪಾಪ ಕೆಲವರಿಗೆ ಏನು ಗೊತ್ತೇ ಆಗೋದಿಲ್ಲ ಅಂಥದ್ರಲ್ಲಿ ಅವರು ಯಾವ ರೀತಿ ತರಬೇತಿ ನೋಡಿ. ಒಂದು ಮಗುವಿನ ಕೆಲಸವನ್ನ, ನಮ್ಮ ಭಿನ್ನಸಾಮ ಬುದ್ಧಿಮಾಂದ್ಯತೆಯ ಬಗ್ಗೆ ಹೇಳೋದು, ಒಂದು ಕೆಲಸ ಮಾಡಬೇಕಾದ್ರೆ ಹೆತ್ತವರು ಎಂದೂ ಕೂಡ ಮುಂದೆ ನಿಂತುಕೊಂಡು ಮಾಡಬಾರದು. ಆ ಮಗುವಿನ ಹಿಂಭಾಗದಲ್ಲಿ ಇದ್ದುಕೊಂಡು ಕೆಲಸ ಮಾಡಿಕೊಂಡು ಎಲ್ಲಿ ಬೇಕು ಅಲ್ಲಿ ಸಪೋರ್ಟ್ ಕೊಟ್ಟು ಅದನ್ನ ಗ್ರಾಜುವಲಿ ಕಡಿಮೆ ಮಾಡಿಕೊಂಡು ಬರಬೇಕು. ಇಂಥ ಎಲ್ಲ ವಿಚಾರಗಳು ಎಲ್ಲಿದೆ. ಈಗ ಈ ಬಿಡುವಿನ ಅವಧಿ ಅಂತ ಹೇಳ್ತೇವೆ, ಲೀಜರ್ ಟೈಮ್ ಆಕ್ಟಿವಿಟೀಸ್ ಅಂತ ಹೇಳಿಕೊಂಡು ನಮ್ಮ ಸಾಮಾನ್ಯ ಮಕ್ಕಳು ಅವರಷ್ಟಕ್ಕೆ ಕೆಲವೊಂದು ವಿಚಾರಗಳನ್ನು ಮಾಡ್ತಾರೆ. ಬರೀಬಹುದು, ಹಾಡು ಕೇಳಬಹುದು, ಡಾನ್ಸ್ ಮಾಡಬಹುದು, ಕ್ರಾಫ್ಟ್ ಮಾಡಬಹುದು, ಇನ್ನೇನೋ ಮಾಡಬಹುದು. ಬಟ್ ನಮ್ಮ ಭಿನ್ನ ಸಾಮರ್ಥ್ಯದ ಮಕ್ಕಳು ಹಾಗೆಲ್ಲ. ಅವರಿಗೆ ಈ ರೀತಿಯಾಗಿ ಒಂದು ಗೈಡ್ ಮಾಡತಕ್ಕಂಥ, ಒಂದು ಮಾರ್ಗದರ್ಶನ ನೀಡಬೇಕಂತ ವ್ಯವಸ್ಥೆ ನಮ್ಮಲ್ಲಿ ಇರಬೇಕಾಗ್ತದೆ. ಆಗ ಇದ್ರೆ ಮಾತ್ರ ಅವರು ಅದನ್ನ, ಇಲ್ಲದಿದ್ರೆ ಈ ಸಮಸ್ಯೆಗಳು, ವರ್ತನೆಯ ಸಮಸ್ಯೆಗಳು, ಕೆಲವು ಮಕ್ಕಳಂತೂ ನೀವು ಸೆಲ್ಫ್ ಇಂಜೂರಿಯಸ್ ಅಂತ ಹೇಳ್ತೇವೆ ನಾವು, ತಲೆಯನ್ನ ಹೊಡ್ಕೊಳ್ಳೋದು, ಇನ್ನೇನು ಬಡಿಯೋದು, ಇನ್ನು ಬ್ರೇಕ್ ಮಾಡೋದು, ಹುಡಿ ಮಾಡೋದು, ಇಂಥದೆಲ್ಲ ಬಿಹೇವಿಯರ್ಗಳಿದೆ. ಅಂಥದ್ರಲ್ಲಿ ಬಹಳ ಕಷ್ಟ. ಕೆಲವೊಂದು ಪೇರೆಂಟ್ಸ್ ಹೇಳುದುಂಟು, ನಾವು ಬಾಗಿಲು ಹಾಕಿ ಹೋಗುದು ಅಂತ ಹೇಳಿಕೊಂಡು, ಅಲ್ಲಿ ಏನು ದುರಂತ ನಡೀತದೆ ಅಂತ ಹೇಳಲಿಕ್ಕೆ ಹೌದು, ಬಹಳ ಅಪಾಯ. ಸೊ ಈ ಸಂದರ್ಭದಲ್ಲಿ ಈ ಹೆತ್ತವರನ್ನ ಎಡ್ಯುಕೇಟ್ ಮಾಡತಕ್ಕಂಥ ಒಂದು ಕಾರ್ಯಕ್ರಮಗಳು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಮೂಡಿ ಬಂದ್ರೆ ಖಂಡಿತವಾಗಿ ಒಳ್ಳೇದಾಗ್ತದೆ. ಅಂದ್ರೆ ಇದು ಮನಸ್ಸು ಮಾಡಬೇಕಾಗೋದಾಗಿದೆ ಸರ್ಕಾರ. ಹೌದು, ಸರ್ಕಾರ ಮನಸ್ಸು ಮಾಡಬೇಕು. ಅದು ಹೆತ್ತವರಿಗೆ ತರಬೇತಿ ಕೊಡುವಂಥ, ಯಾರ್ಯಾರು ಭಿನ್ನ ಸಾಮರ್ಥ್ಯದ ಮಕ್ಕಳು ಇದ್ದಾರೆ ಅವರಿಗೆ, ಆ ಹೆತ್ತವರಿಗೆ ತರಬೇತಿಗೊಳಿಸುವಂಥದ್ದು, ಮತ್ತು ನಿಮ್ಮಂಥ ಚಿಂತಕರ ಜೊತೆ ಸರ್ಕಾರ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಬಹುಶಃ ಇನ್ನು ಮತ್ತೆ 3ನೇ ಅಲೆ ಅದು ಮಕ್ಕಳಿಗೆ ಬರ್ತದೆ ಅಂತ ಅನ್ನುವಂಥದ್ದು ಆತಂಕ ಇರುವಾಗ, ಬಹುಶಃ ಭಿನ್ನ ಸಾಮರ್ಥ್ಯದ ಮಕ್ಕಳ ಬಗ್ಗೆ ವಿಶೇಷವಾದಂಥ ಗಮನವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತ ಅನ್ನುವಂಥದ್ದೇ ನಿಮ್ಮ ಆಶಯ. ಖಂಡಿತವಾಗಿ. ಎಸ್ ಸರ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದೀರಿ, ಧನ್ಯವಾದಗಳು. ಬಹುಶಃ ನಿಮ್ಮ ಆಶಯ ಏನಿದೆ ಸರ್ಕಾರಗಳು ಪರಿಗಣಿಸುವಂತೆ ಆಗಲಿ ಅಂತ. ಈಗ ಏನು ಪ್ಯಾಕೇಜ್ ಬಂದಿದೆ ಅಲ್ಲ, ಅದು ವಿಶೇಷ ಶಾಲೆಯ ಶಿಕ್ಷಕರಿಗೆ ಎಂಬುದು ಅದರಲ್ಲಿ ಯಾವುದು ವಿಚಾರಗಳಿಲ್ಲ. ಶಿಕ್ಷಕರು ಅಂತ ಹೇಳಿದ್ದಾರೆ, ಅದು ಅನುದಾನ ರಹಿತ ಶಾಲೆಗಳು ಅಂತ ಹೇಳಿಕೊಂಡು. ನಮ್ಮಲ್ಲಿ ಈಗ ಅನುದಾನ ರಹಿತ ಶಾಲೆಗಳು ತುಂಬಾ ಇದೆ. ನಮ್ಮಲ್ಲಿ ಅನುದಾನ ಬಂದ್ರೂ ಕೂಡ ಸಾಧಾರಣ ಒಂದು 10-15 ಶಿಕ್ಷಕ ವರ್ಗಕ್ಕೆ ಬರುವುದೇ ಇಲ್ಲ, ಅವರಿಲ್ಲ. ಅದರಲ್ಲಿ ಕೆಲವರಿಗೆ ಮಾತ್ರ ಅನುದಾನ. ಹಾಗಾದ್ರೆ ಈ ಪ್ಯಾಕೇಜ್ ಅಲ್ಲಿ ನಿಮ್ಮ ಭಿನ್ನ ಸಾಮರ್ಥ್ಯದ ಶಿಕ್ಷಕರಿಗೆ ಇಲ್ಲ ಅಲ್ಲ, ಆಲ್ರೆಡಿ ಅವರು ಗಣನೆಗೆ ತೆಗೆದುಕೊಂಡಿಲ್ಲ ಸರ್, ಮತ್ತೆ ಇಲ್ಲಿ ಹೇಗೆ ಬರ್ತದೆ ಅಂತ ಅನ್ನುವಂಥದ್ದು. ಸೊ ಇದನ್ನು ಬಹಳ ಸ್ಪೆಷಲಿ ಆಗಿ ಮಾಡಬೇಕು ಅಂತ ಒತ್ತಡಗಳು ಆಗ್ಬೇಕು. ಖಂಡಿತವಾಗಿ. ಆದ್ರೆ ಯಾರಿಗೆ ಸಿಗ್ತದೆ ಅದು ನಾವು ತೃಪ್ತಿ, ನಮ್ಗೆ ಅವ್ರಿಗೆ ಸಿಗ್ಲಿ.
ಯಾಕೆಂದ್ರೆ ಅದು ಬೇಕು ಅಂತ ಹೇಳಿಕೊಂಡು ನಮ್ಗೊಂದು ಈಗ ನಮ್ಮ ಸೆಂಟ್ ಎಲೋಷಿಯಸ್ ಕಾಲೇಜ್ ಬಹಳಷ್ಟು ಮತ್ತು ಬೇರೆ ಹೆಚ್ಚಿನವುಗಳು ಈಗ ಅವರು ಬಂದು ನಮ್ಮ ಶಾಲೆಯಲ್ಲಿ ಕೆಲವರು ಕಿಟ್ ಎಲ್ಲ ಕೊಡತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲರೂ ಮಾಡಲಿ, ಎಲ್ಲರೂ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಅವರವರ ಸಾಮರ್ಥ್ಯಕ್ಕಂತೆ. ಅಂಥದ್ರಲ್ಲಿ ನಮ್ಮ ವಿಶೇಷ ಶಿಕ್ಷಕರು ಏನು ಶಾಲೆಗಳಲ್ಲಿ ಇದ್ದಾರೆ ಅಲ್ಲಿಯ ಶಿಕ್ಷಕರಿಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಎಲ್ಲ ವ್ಯವಸ್ಥೆಗಳು ಆಗಬೇಕು ಎಂಬುದೇ ನನ್ನ ಹಂಬಲ. ಎಸ್ ಸರ್, ಧನ್ಯವಾದಗಳು. ಈ ಸಂದರ್ಭ ನಮ್ಮ ಜೊತೆ ಇದ್ದದ್ದು ಬಹಳ ಮುಖ್ಯವಾಗಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಹೇಳಿದ ಹಾಗೆ ಆ ಶಿಕ್ಷಕರು ಏನಿದ್ದಾರೆ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ, ಆದರೆ ಆ ಶಿಕ್ಷಕರನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಅನ್ನುವಂಥದ್ದು. ಆದರೆ ಇದರ ಬಗೆಗೆ ಎಲ್ಲರೂ ಗಮನ ಹರಿಸಬೇಕಾಗದ್ದು ಸರ್ಕಾರದ ಮಟ್ಟದಲ್ಲಿ ಈ ಬಗೆಗೆ ಒಂದು ಕಾರ್ಯಕ್ರಮ ಬಹಳ ಖಂಡಿತವಾಗಿ ಆಗಬೇಕಾಗಿದೆ. ಭಿನ್ನ ಸಾಮರ್ಥ್ಯದ ಮಕ್ಕಳು ಅವರನ್ನು ನಮಗೆ ಸಾಮರ್ಥ್ಯವಂತ ಮಕ್ಕಳನ್ನೇ ಮನೆಯಲ್ಲಿದ್ದಾಗ ಹೆತ್ತವರು ಹೇಳೋದುಂಟು, ಏನು ಮಾಡೋದಪ್ಪ ಈ ಮಕ್ಕಳನ್ನು ಹೇಗೆ ನೋಡೋದಪ್ಪ ಅಂತ ಅನ್ನೋದನ್ನೇ ಹೇಳ್ತಾರೆ. ಇನ್ನು ಭಿನ್ನ ಸಾಮರ್ಥ್ಯದ ಮಕ್ಕಳ ಕಥೆ ಏನು ಆಗಿದ್ದಾರೆ, ಹೆತ್ತವರು ಏನು ಮಾಡಬೇಕು, ಇದ್ರ ಬಗ್ಗೆ ಸರ್ಕಾರ ಒಂದು ಬಹಳ ಒಂದು ಎಚ್ಚರಿಕೆಯ ಮತ್ತು ಬಹಳ ತೀರಾ ಅಗತ್ಯದ ಮತ್ತು ಅನಿವಾರ್ಯದ ಒಂದು ಕಾರ್ಯನಿರೂಪಣೆಯನ್ನು ಸರ್ಕಾರ ಮಾಡಬೇಕಾಗಿದೆ. ಇದರ ಬಗ್ಗೆ ಚಿಂತನೆ ನಡೆಸಬೇಕಾದ ಅವಶ್ಯಕತೆ ಇದೆ ಅಂತ ಅನ್ನೋದನ್ನು ಹೇಳಬಹುದಾಗಿದೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತೆ ನೋಡ್ತಾರೆ. ಬಿಫೋರ್ ನ್ಯೂಸ್. ನಮಸ್ಕಾರ.